ನಮಸ್ಕಾರ. ಜನಧ್ವನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 3 ಧರ್ಮಗಳಲ್ಲಿ ಹರಡಿಕೊಂಡಿರುವಂಥ ಭಾಷೆ ಕೊಂಕಣಿ. ಅಂದರೆ ಕೊಂಕಣಿ ಭಾಷೆಯನ್ನು ಹಿಂದೂಗಳು ಮಾತಾಡ್ತಾರೆ, ಕ್ರೈಸ್ತರು ಮಾತಾಡ್ತಾರೆ ಮತ್ತು ಭಟ್ಕಳಂಥ ಕೆಲವು ಭಾಗಗಳಲ್ಲಿ ನವಾಯತ್ ಮುಸ್ಲಿಮರು ಕೂಡ ಮಾತಾಡ್ತಾರೆ. ಕೊಂಕಣಿ 42 ಪಂಗಡಗಳಲ್ಲಿ ಹಂಚೋಗಿದೆ. ಅಂದರೆ ಇಡೀ ನಮ್ಮ ಕೊಂಕಣಿ ಸಾರಸ್ವತ ಲೋಕದಲ್ಲಿ ಮತ್ತು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಮತ್ತು ಪ್ರಪಂಚದಲ್ಲಿರುವಂಥ ಅನೇಕ ಲಕ್ಷಾಂತರ ಕೋಟ್ಯಾಂತರ ಜನ ಮಾತನಾಡುವಂಥ ಭಾಷೆ ಕೊಂಕಣಿ. ಆ ಕೊಂಕಣಿ ಭಾಷೆಗೆ ಒಂದು ಅಕಾಡೆಮಿಯನ್ನು ಕರ್ನಾಟಕ ಸರ್ಕಾರ ಸ್ಥಾಪನೆ ಆದ ನಂತರ ಆ ಭಾಷೆಯ ಬೆಳವಣಿಗೆಗೋಸ್ಕರ, ಅದರ ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯ ಬೆಳವಣಿಗೆಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ. ಹಾಗೆ ಈ ಬಾರಿ ಇವತ್ತಿನ ಈ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕರ್ನಾಟಕ ರಾಜ್ಯದ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಜಗದೀಶ್ ಪೈ ಅವರಿದ್ದಾರೆ. ನಾನು ಅವನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಮೂಲತಃ ತಾವು ವೈದ್ಯರಾಗಿದ್ದೀರಿ. ಮತ್ತೊಂದು ಕಡೆಯಲ್ಲಿ ಅಂಕಣವನ್ನು ಸುಮಾರು ಕಳೆದ 14 ವರ್ಷಗಳಿಂದ ಉತ್ಥಾನ ಎನ್ನುವಂಥ ಒಂದು ಮಾಸಿಕ ಪತ್ರಿಕೆಯಲ್ಲಿ ನಿರಂತರವಾಗಿ ಆಧ್ಯಾತ್ಮಿಕ ತಳಹದಿಯ ಮೇಲೆ ಅಂಕಣ ಬರಿತಾ ಇದ್ದೀರಿ. ಒಂದು ಕಡೆಯಲ್ಲಿ ನಿಮ್ಮ ವೈದ್ಯಕೀಯ ಲೋಕ, ಮತ್ತೊಂದು ಕಡೆಯಲ್ಲಿ ಸಾಹಿತ್ಯಿಕ ಲೋಕ. ಬಹುಶಃ ಇದೆರಡೂ ಈ ಬಾರಿ ಅಪರೂಪಕ್ಕೆ ಮಿಳಿತವಾಗಿದೆ ಅಂತ ಅಂದ್ಕೊಳ್ಬೋದು ನಮ್ಮ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಟ್ಟಿಗೆ ಹೇಳೋದ್ರೆ. ಹೇಗೆ ಈ ಸಾಹಿತ್ಯದ ಒಂದು ಪರಿಕಲ್ಪನೆ ಮತ್ತು ನಿಮ್ಮ ಮೂಲ ವೃತ್ತಿ, ಅದಕ್ಕೆ ಮಿಗಿಲಾಗಿ ಈ ಅಧ್ಯಕ್ಷ ಸ್ಥಾನ ಹೇಗೆ ಅನಿಸ್ತಾ ಇದೆ ಇವತ್ತಿನ ದಿನಗಳಲ್ಲಿ? ನನಗೆ ನನ್ನ ಆಸಕ್ತಿ ಕೊಂಕಣಿ ಅಕಾಡೆಮಿ ಅಧ್ಯಕ್ಷರಾಗಬೇಕೆಂಬ ಅಪೇಕ್ಷೆ ಇರಲಿಲ್ಲ. ನಾನು ಸಾಹಿತ್ಯ ಚಟುವಟಿಕೆ ಎಲೆಮರೆಯ ಕಾಯಿಲೆಯಲ್ಲಿ ಆಗಿ ಮಾಡ್ತಾಯಿದ್ದೆ. ನನ್ನ ಆಸಕ್ತಿಯ ವಿಷಯ ಸಾಹಿತ್ಯ ಅಂದರೆ ನನ್ನ ಜೀವನದಲ್ಲಿ ಪುಸ್ತಕ ಓದುವಷ್ಟು ಸಂತೋಷ ಯಾವ ಇದರಲ್ಲೂ ನನಗೆ ಸಿಗ್ತಿರಲಿಲ್ಲ. ಸೊ ನಾನು ವೈಯಕ್ತಿಕವಾಗಿ ಬೆಳಿಗ್ಗೆ ಎದ್ದು ನನ್ನ ವ್ಯಾಯಾಮ ಮಾಡಿ ಸಾಹಿತ್ಯವನ್ನು ಓದೋದು. ಮಧ್ಯದಲ್ಲಿ ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಶುರು ಮಾಡುವಾಗ ಪತ್ರಿಕೆಯಲ್ಲಿ ನಮಗೆ ಯಾರು ಗಾಡ್ ಫಾದರ್ ಅಂತ ಇರಲಿಲ್ಲ. ನನ್ನ ಲೇಖನ ಪತ್ರಿಕೆಯಲ್ಲಿ ಬರುತ್ತಾ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ. ಅದೇನೋ ದೈವ ಸಂಕಲ್ಪ ಇರಬೇಕು. ನಾನು ಒಂದು ಪತ್ರಿಕೆ ಕಳಿಸಿದ್ದೆ, ಹೊಸದಿಗಂತ ಅಂತ ಪತ್ರಿಕೆ ಇತ್ತು. ಅದರಲ್ಲಿ ಮೊದಲು ನಾನು ರಾಜಕೀಯ ಲೇಖನ ಬರಿತಾ ಇದ್ದೆ. ರಾಜಕೀಯ ಲೇಖನ ಬರೆದು ನನಗೆ ಭ್ರಮ ನಿರಸನ ಆಯಿತು. ನಾನು ಬಿಟ್ಟುಬಿಟ್ಟೆ. ಮತ್ತು ಆಧ್ಯಾತ್ಮದ ಒಲವು ನನಗೆ ಇದ್ದದರಿಂದ ಮೊದಲಿಂದಲೂ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ವ್ಯಕ್ತಿತ್ವ ವಿಕಸನ ಅಂತ ಒಂದು ಹೊಸ ವಿಚಾರ ತಗೊಂಡು ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಅದನ್ನು ಹೀಗೆ ಉತ್ಥಾನಕ್ಕೆ ಕಳಿಸಿದೆ. ಅವರು ಅಲ್ಲಿ SR ರಾಮಸ್ವಾಮಿ ಅಂತ ಸಂಪಾದಕರಿದ್ದಾರೆ, ಅವರು ಪ್ರಕಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ನಿರಂತರವಾಗಿ ಕಮಿಟ್ಮೆಂಟ್, 1 ತಿಂಗಳು ಮರೆಯದೆ, ಬಿಡದೆ ನಾನು ನಿರಂತರವಾಗಿ ವ್ಯಕ್ತಿತ್ವ ವಿಕಸನ ಬರಿತಾ ಇದ್ದೇನೆ. ಅದರಲ್ಲಿ ತುಂಬ ಓದುಗರು ಪತ್ರ ಬರೀತಾರೆ, ಫೋನ್ ಮಾಡ್ತಾರೆ, ನಿಮ್ಮ ಲೇಖನ ಒಳ್ಳೆಯದಿದೆ, ಪುಸ್ತಕ ತನ್ನಿ ಹೊರಗಡೆ ಎಲ್ಲ ಹೇಳಿದರು. ಸೊ ಪುಸ್ತಕ ಪ್ರಕಟಣೆ ನನ್ನ ಜವಾಬ್ದಾರಿ ಅಲ್ಲ, ಅದು ಅವರ ರಾಷ್ಟ್ರೋತ್ಥಾನ ಪ್ರಕಾಶನದ್ದು ಅವರು ತಂದಿದ್ದಾರೆ 2 ಪುಸ್ತಕ, ಉತ್ಕರ್ಷ ಪಥ ಮತ್ತು ಸಾರ್ಥಕ ಜೀವನದ ನಿಚ್ಚಣಿಗೆ ಅಂತ 2 ಪುಸ್ತಕ ತಂದಿದ್ದಾರೆ. ಇನ್ನೂ ಪುಸ್ತಕ ತರುವಷ್ಟು ಲೇಖನಗಳು ತುಂಬ ಇದೆ. 14 ವರ್ಷದಿಂದ ಬರಿತಾ ಇರೋದ್ರಿಂದ 106 ಲೇಖನ ಇದೆ ಅವರದ್ದು. ಒಂದಕ್ಕೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಒಂದಕ್ಕೆ ಉತ್ಕರ್ಷ ಪಥ ಅಂತ ಸಿದ್ದನಹಳ್ಳಿ ಕೃಷ್ಣ ಶರ್ಮಾ ಮೆಮೋರಿಯಲ್ ಟ್ರಸ್ಟ್ ಅಂತ ಇದ್ದಾರೆ, ಗಾಂಧಿ ವಿಚಾರವಾದಿಗಳು. ಅವರು ತುಂಬ ಚಟುವಟಿಕೆ ಮಾಡ್ತಾರೆ ಅಲ್ಲಿ, ಸಾಹಿತ್ಯದ್ದು ಮತ್ತು ಶಾಲೆ ನಡೆಸ್ತಾರೆ. ಅವರು ಒಂದು ಸಡನ್ನಾಗಿ ನನಗೆ ನಿಮಗೆ ಪ್ರಶಸ್ತಿ ಸಿಕ್ಕಿದೆ ನಮ್ಮಿಂದ ಅಂತ ನನಗೆ ನಂಬಿಕೆ ಆಗಲಿಲ್ಲ. ಯಾಕೆಂದರೆ ಈಗಿನ ಕಾಲದಲ್ಲಿ ಪ್ರಶಸ್ತಿ ಸಿಗಬೇಕಾದ್ರೆ ಏನೇನು ಲಾಬಿ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ನಾನು ಸುಮ್ಮನೆ ಕಾರ್ಕಳದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಒಂದು ಲೆಟ್ರ್ ಬಂತು, ಚೆಕ್ಕು ಬಂತು, ಅದರದ್ದು ಅಮೌಂಟ್ ಆಗಿ ನಿಮಗೆ ಪ್ರಶಸ್ತಿ ಸಿಕ್ಕಿದೆ ಅಂತ. ನನಗೆ ಸ್ವಲ್ಪ ಸಂಶಯ ಬಂತು, ನಾನು ಅರ್ಹನೋ ಅಲ್ಲವೋ, ಇದು ಏನು ಪ್ರಶಸ್ತಿ, ಯಾರು ಕೊಡ್ತಾ ಇರೋದು ಅನ್ನೋ ಸಂಶಯ ಬಂತು. ನಾನು ಮತ್ತೆ ಹಿರಿಯರ ಹತ್ರ ಅದರ ಬಗ್ಗೆ ವಿಚಾರಿಸಿದೆ. ಇಲ್ಲ ಸಿದ್ದನಹಳ್ಳಿ ಕೃಷ್ಣ ಶರ್ಮಾ ಮೆಮೋರಿ ಇರೋದು, ಭಾಳ ನಿಮ್ಮ ಪುಣ್ಯ ಮಾಡಿರಬೇಕು, ಅದು ಒಳ್ಳೆಯ ಜನ್ವಿನ್ ಅದು, ಅದರಿಂದ ಆ ಪ್ರಶಸ್ತಿ ಸ್ವೀಕಾರ ಮಾಡಿ ಅಂತ ಹೇಳಿದರು. ಸೊ ಪ್ರಶಸ್ತಿಯಲ್ಲಿ ಹೋಗಿ ನಾನು ಸ್ವೀಕಾರನೂ ಮಾಡಿದ್ದೇನೆ. ಹೀಗೆ ನನ್ನ ಸಾಹಿತ್ಯ ಅದಕ್ಕೆ ಒಂದು ಸ್ವಲ್ಪ, ನನ್ನ ಬರವಣಿಗೆಗೆ ಅದು ಒಂದು ಸ್ವಲ್ಪ ನನಗೆ ಹುಮ್ಮಸ್ಸು ಕೊಡ್ತು. ಹಾಗೆ ಬೇರೆ ಬೇರೆ ಪತ್ರಿಕೆಯಲ್ಲೂ ನನ್ನ ಲೇಖನ ಬಂದಿದೆ. ಅದು ಪ್ರಧಾನವಾಗಿ ನಾನು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ವ್ಯಕ್ತಿತ್ವ ವಿಕಸನ ಅಂತ ನಿರಂತರವಾಗಿ ಬರಿತಾ ಇದ್ದೇನೆ, ಈಗಲೂ ಬರಿತಾ ಇದ್ದೇನೆ. ಈಗ ಅಕಾಡೆಮಿ ಅಧ್ಯಕ್ಷರಾದ ಮೇಲೆ ಸ್ವಲ್ಪ ಸಮಯದ ಅಭಾವ ಇದ್ದಿದೆ. ಸಮಯದ ಅಭಾವ ಎಲ್ಲಿ ತನಕ ಹೇಳಿದ್ರೆ ನನಗೆ ಬೇರೆ ಏನೂ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಒತ್ತಡ ಇದೆ. ಆದ್ದರಿಂದ ಈ ಸಾಹಿತ್ಯದ ಸೇವೆ ಸ್ವಲ್ಪ ಸ್ಥಗಿತ ಆಗಿದೆ. ಇದೊಂದು ದುಃಖದ ಸಂಗತಿ. ಆದರೂ ಅಕಾಡೆಮಿಯಿಂದ ನಾನು ಕೆಲಸ ಮಾಡೋದು ಅದೊಂದು ಸಂತೋಷ ಸಂಗತಿ ಅಂತ ಎಣಿಸ್ತೀನಿ ನಾನು. ಅಧ್ಯಕ್ಷರಾಗಿ ಬಹುಶಃ ನಿಮಗೆ ಆಯ್ಕೆ ಆಗ್ತೇವೆ ಅಂತ ನಿರೀಕ್ಷೆ ಇತ್ತ ಅಥವಾ ಇಲ್ಲ? ನಿರೀಕ್ಷೆ ಇರಲೇ ಇಲ್ಲ. ಎಲ್ಲಿ ತನಕ ಆಶ್ಚರ್ಯದ ಸಂಗತಿ ಅಂದರೆ, ನಾನು ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನನ್ನ ಸಹೋದರಿ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಹೆಸರು TV ಯಲ್ಲಿ ಬರ್ತಾ ಇದೆ, ನಿಮಗೇನೋ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಡಿದ್ದಾರೆ, ಹೌದಾ ಅಂತ ಕೇಳಿದರು. ನಾನು ಹೇಳಿದೆ, ನನಗೆ ಅದು ಗೊತ್ತೇ ಇಲ್ಲ, ಯಾರು ನನಗೆ ಇನ್ಫಾರ್ಮೇಷನ್ ಇಲ್ಲ, ನಾನು ಇರಲಿಕ್ಕಿಲ್ಲ, ಬೇರೆ ವ್ಯಕ್ತಿ ಇರ್ಬೋದು ಅಂತ. ಅವ್ರು ಹೇಳಿದರು, ಇಲ್ಲ ಡಾಕ್ಟರ್ ಜಗದೀಶ್ ಪೈ ಅಂತ ಬರ್ತಾ ಇದೆ ಅಂತ ಹೇಳಿದ್ರು.
ನಾನು ಹೇಳಿದೆ ಡಾಕ್ಟ್ರು ಬರೀ ಮೆಡಿಸಿನ್ ಡಾಕ್ಟ್ರ್ ಅಲ್ಲ, ಸಾಹಿತ್ಯದಲ್ಲಿ PhD ಪಡೆದವರು ಇರ್ಬೋದು, ನಾನಂತ ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ. ಇದು ಹೇಳಿದ ತಕ್ಷಣ ಮೇಲಿಂದ ಮೇಲೆ ಬೇರೆ ಬೇರೆ ವ್ಯಕ್ತಿಗಳ ಫೋನ್ ಬಂತು. ಎಲ್ಲಿ ತನಕ ರಾತ್ರಿ 12 ಗಂಟೆ ತನಕ ಫೋನ್ ಬಂತು, ನಿಮಗೆ ಕಂಗ್ರ್ಯಾಚುಲೇಷನ್ ಹಾಗೆ ಹೇಳಿ. ನಮಗೆ ನಾನು ಹೇಳಿದೆ ಪೇಪರ್ನವರು ಇಂಟರ್ವ್ಯೂ ತೊಗೊಳ್ಳಿಕ್ಕೆ ಶುರು ಮಾಡಿದರು, ಬೇರೆ ಬೇರೆ ಪತ್ರಿಕೆಯವರು ಫೋನಲ್ಲಿ ಇಂಟರ್ವ್ಯೂ ತೊಗೊಳ್ಳಿಕ್ಕೆ ಶುರು ಮಾಡಿದರು. ನಾನು ಹೇಳಿದೆ ನೋಡಿ ದಯವಿಟ್ಟು ನಾಳೆ ಹಾಕಬೇಡಿ, ಯಾಕೆಂದರೆ ಬೇರೆ ವ್ಯಕ್ತಿ ಆದರೆ ಅದು ಸ್ವಲ್ಪ ಇದಾಗುತ್ತೆ, ಆಭಾಸ ಆಗುತ್ತೆ, ಆದ್ದರಿಂದ ದಯವಿಟ್ಟು ಹಾಕಬೇಡಿ. ಇಲ್ಲ ಅದು ನಮ್ಮ ಪೇಪರಲ್ಲಿ ಬರಲೇಬೇಕು, ನಾಳೆ ನಿಮ್ಮದು ಬಯೋಡಾಟಾ ಕಳಿಸಿ, ಫೋಟೋ ಕಳಿಸಿ ಎಲ್ಲ ಹೇಳಿದರು. ನಾನು ಸರ್ಕಾರದಿಂದ ನನಗೇನೂ ಸೂಚನೆ ಬಂದಿಲ್ಲ, ನಾನು ಹೇಗೆ ಹೇಳೋದು ಅಂತ ಹೇಳಿದೆ. ಆದರೂ ಅವರು ಪ್ರಕಟ ಮಾಡಿದರು, ಮತ್ತು ಅದು ಸತ್ಯ ಅಂತ ಗೊತ್ತಾಯಿತು ವಿಚಾರ. ಆದರೆ ನನಗಂತೂ ಮಾಹಿತಿ ಇರಲಿಲ್ಲ, ನನಗೆ ಅಪೇಕ್ಷೆನೂ ಇರಲಿಲ್ಲ ಅದರದ್ದು. ಅಂದರೆ ಸಾಕಷ್ಟು ಸಮಯದಲ್ಲಿ ತುಂಬ ಜನ ಲಾಬಿ ಮಾಡಿದ್ರು ಕೂಡ, ಅಥವಾ ಮಂತ್ರಿಗಳ, ಸರ್ಕಾರದ ಅಥವಾ ಮುಖ್ಯಮಂತ್ರಿಗಳ, MLAಗಳ ಹಿಂದೆ ಬಿದ್ದು ಸಿಗದೆ ಬೇಸರ ಮಾಡುವಾಗ ನಿಮಗೆ ಬಹುಶಃ ದೇವರು ಅದು ಹುಡುಕಿಕೊಂಡು ಬಂದು ಕೊಟ್ಟರೇನೋ ಅಂತ. ಅದು ಸತ್ಯ, ಅದು ದೇವರೇ ಅದು ಕೊಟ್ಟದ್ದು. ಅದು ಯಾಕೆಂದರೆ ನನಗೆ ಅದ್ರ ಬಗ್ಗೆ ಕನಸಿನಲ್ಲೂ ನಾನು ಎಣಿಸಲಿಲ್ಲ, ಈ ಥರದ್ದು ಒಂದು ಅಧ್ಯಕ್ಷರಿದೆ, ಅದ್ರಿಗೆ ಏನು ಕಾರ್ಯವ್ಯಾಪ್ತಿ, ನಾನು ಏನು ಕೆಲಸ ಮಾಡಬೇಕು ಅಂತ. ಅದರ ನಂತರ ಸಿಕ್ಕಿದ ಮೇಲೆ ಅಧ್ಯಯನ ಮಾಡಿ ಏನೇನು ಕೆಲಸ ಮಾಡಬೇಕು ಅದರಲ್ಲಿ ಅಧ್ಯಯನ ಮಾಡಿ ನಾನು ಸಾಕಷ್ಟು ಒಬ್ಬರು ಪತ್ರಿಕೆಯವರು ಹೇಳಿದರು ನಮಗೆ ಸಂದರ್ಶನ ಮಾಡುವಾಗ, ಡಾಕ್ಟರ್ ಜಗದೀಶ್ ಪೈ ಅವರು ಲೋಕಕ್ಕೆ ಯಾರಿಗೂ ಗೊತ್ತಿಲ್ಲ, ಆದರೂ ಅಧ್ಯಕ್ಷರು ಮಾಡಿದ್ದಾರೆ ಅಂತ. ನಾನು ಆಗ ಒಂದು ಮಾತು ಹೇಳಿದೆ, ನಾನು ಡಾಕ್ಟರ್ ಜಗದೀಶ್ ಪೈ ಅವರು ಯಾರಿಗೂ ಗೊತ್ತಾಗಬೇಕಾಗಿಲ್ಲ, ಆದರೆ 3 ವರ್ಷದ ನಂತರವೂ ನಾನು ಡಾಕ್ಟರ್ ಜಗದೀಶ್ ಪೈ ಅಂತ ಯಾರಿಗೂ ಗೊತ್ತಾಗಬೇಕಾಗಿಲ್ಲ. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, 3 ವರ್ಷದ ನಂತರ ನಾನು ಮಾಡಿದ ಕೆಲಸ ಏನು ಅಂತ ಜಗತ್ತಿಗೆ ಗೊತ್ತಾಗಲಿ ಅಷ್ಟೊಂದು ಹೇಳಿದ್ದೇನೆ. ಆ ಪ್ರವೃತ್ತಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಈಗ ಯಶಸ್ಸು ಸಿಗಲಿಕ್ಕೆ ಶುರು ಆಗಿದೆ ಅದರಲ್ಲಿ. ನೀವು ಈ ಒಂದು ಹೊಣೆಯನ್ನು ಹೊತ್ತುಕೊಂಡ ಬಳಿಕ ಈ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕಾದ್ರೆ ಬಹುಶಃ ನಿಮಗೆ ಮತ್ತು ಸರ್ಕಾರದ ನಡುವೆ ಒಂದು ಸರಿಯಾದ ಒಂದು ಕೆಮಿಸ್ಟ್ರಿ ಬೇಕು, ಅಥವಾ ಒಂದು ಸಂವಹನ ಬೇಕು. ಮೊದಲ ಬಾರಿ ವಿಧಾನಸೌಧಕ್ಕೆ ಹೋಗಿ ನೀವೇನು ಅಧಿಕಾರವನ್ನು ಸ್ವೀಕರಿಸುವಾಗ, ಅಥವಾ ನಿಮ್ಮ ಮುಖ್ಯಮಂತ್ರಿ ಇರ್ಬೋದು ಅಥವಾ ಮಂತ್ರಿಗಳಿಂದ CT ರವಿ ಅವರಿಂದ ಅಧಿಕಾರವನ್ನು ಸ್ವೀಕರಿಸುವಾಗ ಆ ಭಾವನೆ ಅಥವಾ ಆ ಧೈರ್ಯ ಎಲ್ಲಿಂದ ಬಂತು, ಅಥವಾ ಸಾಧ್ಯ ಅಂತ ಅನಿಸ್ತಾ ಇತ್ತು ಆ ದಿನಗಳಲ್ಲಿ? ಏನಂದರೆ ಒಂದು ಸಲ ನೀರಿಗೆ ಬಿದ್ದ ಮೇಲೆ ಕೈಕಾಲು ಹೊಡಿಲೇಬೇಕು. ಹಾಗೆ ನಾನು ಹೋದಾಗ ನಾನಲ್ಲಿ ಅಧ್ಯಕ್ಷರ ಮಾತು ಅಂತ ಇದೆ, ಎಲ್ಲರೂ ಅಧ್ಯಕ್ಷರ ಮಾತಾಡುವಾಗ ನಾನು ನೇರವಾಗಿ ಹೇಳಿದೆ ನಮ್ಮ ಮಂತ್ರಿಗಳ CT ರವಿ ಹತ್ರ, ನೋಡಿ ನಾವು ಖಾಸಗಿ ವಲಯದಿಂದ ಬಂದವರು, ನಮ್ಮ ಕಾರ್ಯಚಟುವಟಿಕೆ, ನಮ್ಮ ವಿಧಾನ ಎಲ್ಲ ಬೇರೆ ಬೇರೆ. ಈಗ ನನಗೆ ಸರ್ಕಾರಿ ಇದರಲ್ಲಿ ಬಂದಿದ್ದೇವೆ ನಾವು, ಇಲ್ಲಿಯ ಕಾರ್ಯಶೈಲಿಯಲ್ಲೇ ಬೇರೆ. ಆದ್ದರಿಂದ ನಮಗೆ ಏನಾದರೂ ಅಡೆತಡೆ ಬಂದರೆ, ಸಮಸ್ಯೆ ಬಂದರೆ, ಸವಾಲುಗಳು ಬಂದರೆ ನೀವು ನಮ್ಮ ಬೆನ್ನೆ ಹಿಂದಿರಬೇಕು, ಇಲ್ಲದಿದ್ದರೆ ನಾನು ಆಗಾಗ ನಿಮ್ಮ ಹತ್ರ ಬರಬೇಕಾಗುತ್ತೆ ಅಂತ ಒಂದು ಉದಾಹರಣೆಯೂ ಕೊಟ್ಟೆ. ಆವಾಗ ಚಂದ್ರಯಾನ ಮಾಡಿದ್ರು ಮಾತ್ರ ವಿಜ್ಞಾನಿಗಳು, ಈಗ ಚಂದ್ರಯಾನ ಮಾಡಿದ್ದಾರೆ ವಿಜ್ಞಾನಿಗಳು. ನೀವು ನಮಗೆ ಸವಾಲಿಗೆ, ಸಮಸ್ಯೆಗೆ ಉತ್ತರ ಕೊಡಿದ್ರೆ ಆಗ ಸೂರ್ಯಯಾನ ಮಾಡಬೇಕಾಗುತ್ತೆ. ಸೂರ್ಯಯಾನ ಅಂದರೆ ರವಿ ಅಂತ ನಾನು ಸೂರ್ಯಯಾನ ಮಾಡಬೇಕಾಗುತ್ತೆ. ಆದ್ದರಿಂದ ನಿಮ್ಮ ಫೋನ್ ನಂಬರು ಮತ್ತು ನಿಮ್ಮ ಇವರ ಸಿಬ್ಬಂದಿಗಳದೆಲ್ಲ ಫೋನ್ ನಂಬರ್ ಸಿಗಬೇಕು. ನಮಗೆ ಖಾಸಗಿ ವಲಯದಿಂದ ಕೆಲಸ ಮಾಡೋದ್ರಿಂದ ಈಗ ಸರ್ಕಾರಿ ವಲಯದಲ್ಲಿ ಯಾವ ರೀತಿ ಕೆಲಸ ಆಗುತ್ತೆ ಗೊತ್ತಿಲ್ಲ. ಅದು ನಮ್ಮ ಸಮಸ್ಯೆಗೆ ನೀವು ಇರಬೇಕು ಅಂತ ಅವರ ಭಾಷಣದಲ್ಲಿ ನನ್ನ ಹೆಸರನ್ನು ಉಲ್ಲೇಖಿಸಿ ಹೇಳಿದ್ದಾರೆ. ನಾನು ಡಾಕ್ಟರ್ ಜಗದೀಶ್ ಪೈ ಅವರಿಗೆ ಮಾತು ಕೊಡ್ತೇನೆ, ನಾನು ಯಾವಾಗಲೂ ನಿಮಗೆ ಅವೈಲಬಿಲಿಟಿ ಇರ್ತೇನೆ ಅಂತ ಹೇಳಿದ್ದಾರೆ. ಅವರು ಹಾಗೇ ನೋಡ್ಕೊಂಡಿದ್ದಾರೆ ಹೇಳಿದಾಗೆ. ಹಾಗಾದರೆ ನೀವು ಬಂದ ಕೂಡಲೇ ಬಹುಶಃ ಅದು ಶುಭಗಳಿಗೇನು ಅಂತ ಅನಿಸ್ತಾ ಉಂಟು. ಕೊಂಕಣಿ ಅಕಾಡೆಮಿಗೊಂದು ಸ್ವಂತ ಭವನ ನಿರ್ಮಾಣ ಆಗುವಂಥ ಎಲ್ಲ ಸಾಧ್ಯತೆ ಉಂಟು. ಬಹುಶಃ ಮೊದಲ ತಿಂಗಳಲ್ಲೇ ಒಂದು ದೊಡ್ಡ ಒಂದು ಸಾಧನೆ ಅಥವಾ ಯಶಸ್ಸು ಅಂತ ಅಂದ್ಕೊಳ್ಬೋದು. ಎಷ್ಟು ಖುಷಿ ಆಯಿತು ಆ ದಿನ ಕೇಳುವಾಗ ವಿಷಯ? ಇದರಲ್ಲಿ ನನ್ನ ಸಾಧನೆ ಅಂತ ನಾನು ಹೇಳೋದಿಲ್ಲ. ನಾನು ಕೆಲಸ ಪಟ್ಟಿದ್ದೇನೆ, ಶ್ರಮ ಪಟ್ಟಿದ್ದೇನೆ, ಅವರ ಹಿಂದೆ ಬಿದ್ದಿದ್ದೇನೆ. ಆದರೆ ಫಲ ಬರಬೇಕಾದ್ರೆ ಒಂದು ಮರಕ್ಕೆ ತುಂಬ ವರ್ಷ ತುಂಬ ಜನರು ನೀರೇರಿರ್ತಾ ಇರ್ತಾರೆ. ಆ ಫಲ ಬರುವಾಗ ಯಾರು ನೀರಿರ್ತಾರೆ ಅವರಿಗೆ ಕ್ರೆಡಿಟ್ ಹೋಗಬೇಕಾಗಿಲ್ಲ. ನಮ್ಮ 24 ವರ್ಷದಿಂದ ನಮ್ಮ ಹಿರಿಯರು, ಅಲ್ಲಿ ಅಧ್ಯಕ್ಷರಿದ್ದವರು, ಸದಸ್ಯರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ದೇವರ ದಯದಿಂದ ನಾನು ಕೂತಾಗ ಅದಕ್ಕೆ ಫಲ ಬರಲಿಕ್ಕೆ ಶುರುವಾಗಿದೆ. ಆದ್ದರಿಂದ ಇದು ನನ್ನ ಸಾಧನೆ ಅಂತ ನಾನು ಹೇಳುವುದಿಲ್ಲ. ಯಾವಾಗಲೂ ಮರ ನಾವು ಮೇಲೆ ನೋಡ್ತೇವೆ ಫಲ, ಆದರೆ ಕೆಳಗಡೆ ಬೇರು ನೋಡೋದಿಲ್ಲ. ಬೇರಿಗೆ ಯಾರು ನೀರು ಹಾಕಿದ್ದಾರೆ ಅವರನ್ನೆಲ್ಲ ಸ್ಮರಿಸಬೇಕಾಗುತ್ತೆ. ಅವರೆಲ್ಲ ಪ್ರಯತ್ನದಿಂದ ಸಿಕ್ಕಿದೆ. ಆದರೆ ಇಷ್ಟು ವರ್ಷ 25 ವರ್ಷದಲ್ಲಿ ಆದ ಕೆಲಸ ಈಗ ನನ್ನ ಅವಧಿಯಲ್ಲಿ ಆಗಿದೆ ಅಂತ ಒಂದು ಭಾಳ ಸಂತೋಷ ಇದೆ. ಸ್ವಲ್ಪ ಮಟ್ಟಿಗೆ ಹೆಮ್ಮೆಯೂ ಇದೆ ಅದ್ರ ಬಗ್ಗೆ. ಮತ್ತು ಈಗ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಜಾಗವೂ ಈಗ ಸಿಗುವುದರಲ್ಲಿದೆ. ಜಾಗ ಸಿಕ್ಕಿದ ಕೂಡಲೇ ನಾವು ಇದರ ಬಗ್ಗೆ ಕೆಲಸ ಮಾಡ್ತಾ ಇರ್ತೇವೆ. ಹಿಂದಿನ ಸರ್ಕಾರಗಳು ತೋರಿಸಿದಂಥ ಒಂದು ಇಚ್ಛಾಶಕ್ತಿಯನ್ನು ಈ ಸರ್ಕಾರ ತೋರಿಸಿದೆ ಅಂತ ಅಂದ್ಕೊಳ್ಬೋದು. ಅದು ನೋಡಿದರೆ ಹಾಗೆ ಕಾಣುತ್ತೆ. ಆದರೆ ಹಿಂದಿನ ಸರ್ಕಾರದ ಕಾರ್ಯಶೈಲಿ ಮತ್ತು ಹಿಂದಿನ ಸದಸ್ಯರ ಕಾರ್ಯಶೈಲಿ ಹೇಗಿತ್ತು ಅಂತ ನನಗೆ ಅನುಭವ ಇಲ್ಲ. ಆದರೆ ನನ್ನ ಅವಧಿಯಲ್ಲಿ ನನ್ನ ಸರ್ಕಾರ ನನ್ನ ಬೇಡಿಕೆಗೆ ತುಂಬ ಶೀಘ್ರವಾಗಿ ಸ್ಪಂದಿಸಿದೆ, ಅಷ್ಟಂತ ಹೇಳ್ತೇನೆ. ಇನ್ನೊಂದು ಕೊಂಕಣಿ ಭವನದ ಬಗ್ಗೆ ಇನ್ನಷ್ಟು ಹೇಳುವುದಾದರೆ, ಬಹುಶಃ ಅದು 5 ಕೋಟಿ ನಿಮಗೆ ರಾಜ್ಯ ಸರ್ಕಾರ ಕೊಟ್ಟಿದೆ. ಅದು ಒಂದು ಕಡೆಯಲ್ಲಿ ಜಾಗ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಯಾವಾಗ ನಾವೊಂದು ಆ ಭವನದಲ್ಲಿ ಕೊಂಕಣಿಯ ಕಾರ್ಯಕ್ರಮಗಳನ್ನು ಆಗುವುದನ್ನು ಕನಸು ಕಾಣ್ಬೋದು?
ಅಂದರೆ ಒಂದು ರಾತ್ರಿ ಇದ್ದದ್ದು ಬೆಳಗ್ಗೆ ಎದ್ದ ಬಿಲ್ಡಿಂಗ್ ಆಗೋದಿಲ್ಲ. ಆದರೆ ನಮಗೀಗ ಅನುದಾನ ಈಗಾಗಲೇ ಬಂದುಬಿಟ್ಟಿದೆ, 5 ಕೋಟಿ ಬಂದಿದೆ. ಮತ್ತು ಈಗ ಜಾಗ ಇನ್ನು ಸ್ವಲ್ಪ ದಿವಸದಲ್ಲೇ ಸರ್ಕಾರ ಮಂಜೂರು ಮಾಡಿದೆ. ಆದರೆ ಅದು ಸ್ವಲ್ಪ ಟೆಕ್ನಿಕಲ್ ಅದು ಪ್ರಾಬ್ಲಮ್ ಇದೆ. ಅದು ಅಳತೆ ಮಾಡಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೆಸರಲ್ಲಿ ಬಂದು ಕೊಂಕಣಿ ಭವನ ಕಟ್ಟಬೇಕು ಅಂತ ಒಂದು ಅನುಮತಿ ಸರ್ಕಾರ ಬರೆದು ಕೊಡಬೇಕು. ಅದಕ್ಕೆ ಸ್ವಲ್ಪ ದಿವಸ ತಾಗುತ್ತೆ. ಅದಾದ ಕೂಡಲೇ ನಾವು ಕೊಂಕಣಿ ಭವನ ಕೆಲಸವನ್ನು ಪ್ರಾರಂಭಿಸ್ತೇವೆ. ಆ ಕೊಂಕಣಿ ಭವನ ಹೇಗೆ ಇರಬೇಕು ಅಂತ ಹೇಳಿದರೆ, ನನ್ನ ವೈಯಕ್ತಿಕ ಕನಸು ಅಂದರೆ ಅದು ನೋಡಿದ ಕೂಡಲೇ ಒಂಥರ ಹೇಗೆ ನಾವು ದೇವಸ್ಥಾನ ನೋಡುವಾಗ ಕೈ ಮುಗಿತೇವೋ ಹಾಗೆ ಆ ಕೊಂಕಣಿ ಭವನ ನೋಡುವಾಗ ಒಂದು ಕಟ್ಟಡ ನಿರ್ಮಾಣ ಮಾಡೋದು ದೊಡ್ಡ ವಿಷಯ ಅಲ್ಲ. ಆ ಕಟ್ಟಡದೊಟ್ಟಿಗೆ ನಮ್ಮ ಭಾವನೆ ಇರಬೇಕು. ಈ ರೀತಿಯ ಬಿಲ್ಡಿಂಗ್ ಕಟ್ಟಬೇಕು, ಇಲ್ಲಿ ಹೋದರೆ ಒಂಥರ ಮನಸ್ಸಿಗೆ ಶಾಂತಿ ಸಿಗಬೇಕು, ಇಲ್ಲೇನೋ ಒಂದು ವಿಚಾರ ಹೊಸದಿಂದ ಸಿಗಬೇಕು ನನಗೆ ನನ್ನ ಜೀವನದಲ್ಲಿ. ಆ ರೀತಿಯ ವಿಚಾರ ಇಟ್ಕೊಂಡು ಒಂದು ಭವನದ ಆರ್ಕಿಟೆಕ್ಚರ್ ಮಾಡಬೇಕಂತಿದ್ದೇವೆ. ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು. ಆದರೂ ಖರ್ಚು ಜಾಸ್ತಿ ಆದರೂ ನಾವು ಅದಕ್ಕೆ ಪ್ರಯತ್ನ ಪಡ್ತೇವೆ. ಆ ಕೊಂಕಣಿ ಭವನ ಒಂದು ಮಾದರಿ ಭವನ ಆಗಬೇಕು ಅಂತ ನಮ್ಮ ಪ್ರಯತ್ನ ನಡೀತಾ ಇದೆ. ಈಗ ಅಧ್ಯಕ್ಷರು ತಾವು ಹೇಳಿದ್ರಿ ಎಲ್ಲರೂ ಪ್ರಯತ್ನ ಮಾಡಿದ ಕಾರಣ ಕೊಂಕಣಿ ಭವನ ಆಗಿದೆ ಅಂತೇಳಿ. ಆದರೂ ಕೂಡ ಬಹುಶಃ ತುಂಬ ಜನ ಪ್ರಯತ್ನ ಮಾಡೋದಕ್ಕಿಂತ ನಿಮ್ಮ ಸಕ್ರಿಯವಾಗಿ ಈ ಬಾರಿ ಒಂದಿಷ್ಟು ಹೆಚ್ಚು ನೀವು ಒತ್ತು ಕೊಟ್ಟಿದ್ದೀರಿ. ನೀವು ಅಧ್ಯಕ್ಷ ಸ್ಥಾನಕ್ಕೆ ಬಂದ ಕೂಡಲೇ ನೀವು ಮೊದಲು ಹೇಳಿದ್ದು ಸ್ವಂತ ಒಂದು ಭವನ ಮಾಡಿಯೇ ನಾವು ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಅಧ್ಯಕ್ಷರಿಗೆ ಕೊಟ್ಟುವುದು ಅಂತೇಳಿ. ಸೊ ಹೇಗಿತ್ತು ನಿಮ್ಮ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಪ್ರಯತ್ನ ಹೇಗಿತ್ತು? ಅಧ್ಯಕ್ಷರು ಆದ ಕೂಡಲೇ ನಾನು ಸ್ವಲ್ಪ ಅದರ ಬಗ್ಗೆ ಅಧ್ಯಯನ ಮಾಡಿದೆ. ಏನೇನು ಕೊರತೆ ಇದೆ, ಏನೇನು ಕೆಲಸ ಆಗಬೇಕು, ಹೇಗೆ ಮಾಡ್ಬೋದು. ನಾನೇನೆಂದರೆ ಸಾಮಾನ್ಯವಾಗಿ ಅಧಿಕಾರ ಸ್ವೀಕಾರ ಮಾಡಿದ 1 ತಿಂಗಳ ಒಳಗಡೆ ನಾನು ಬೇರೆ ಬೇರೆ ವ್ಯಕ್ತಿಗಳನ್ನು ಭೇಟಿಯಾದೆ. ಈ ಮಾಜಿ ಅಧ್ಯಕ್ಷರನ್ನು ಹಿಡಿದು ಮಾಜಿ ರಿಜಿಸ್ಟ್ರಾರ್ನ ಹಿಡಿದು ಎಲ್ಲರನ್ನೂ ವೈಯಕ್ತಿಕವಾಗಿ ಭೇಟಿ ಮಾಡಿ ಗಂಟೆಗಟ್ಟಲೆ ಬಗ್ಗೆ ಅವರೊಟ್ಟಿಗೆ ಚರ್ಚೆ ಮಾಡಿ ಹಿಂದೆ ಏನು ಕೆಲಸ ಮಾಡಿದೆ, ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಕೊರತೆ ಏನು, ನಮ್ಮ ಹತ್ರ ಇರುವ ಧನಾತ್ಮಕ ಅಂಶ ಯಾವುದು ಎಲ್ಲ ಸ್ಟಡಿ ಮಾಡಿ ಮತ್ತೆ ಫೀಲ್ಡಿಗಿಳಿದೆ. ಆವಾಗ ನನ್ನ ಗಮನಕ್ಕೆ ಬಂದತ್ತೆ ಅಂದರೆ ಒಂದು ಕೊಂಕಣಿ ಭವನ ತುಂಬ ವರ್ಷದಿಂದ ಪ್ರಯತ್ನ ಮಾಡಿದೆ, ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗಲಿಲ್ಲ. ಕೊಂಕಣಿ ಭವನ ಯಾಕೆ ಆಗೋದಿಲ್ಲ ಅಂತ ನಾನು ಮಂತ್ರಿಗಳ ಹತ್ರ ಹೋದೆ, ಸಿ ಟಿ ರವ್ರ ಹತ್ರ. ನೋಡಿ ಈ ರೀತಿ ಇದೆ ನಮ್ಮ ಸಮಸ್ಯೆ, ಕೊಂಕಣಿ ಭವನ ಆಗಬೇಕು. ಆಯಿತು ನಿಮಗೆ ಮಾಡಿಸ್ತೇನೆ ಅಂತ ಹೇಳಿದರು. ನಾನು ಎಣಿಸಿದೆ ಮಂತ್ರಿಗಳು ರಾಜಕಾರಣಿಗಳು ಹೇಳುವ ಮಾತು ಯಾವಾಗಲೂ ಹಾರಿಕೆಯ ಮಾತು ಅಂತ ಎಣಿಸಿದೆ. ಆದರೆ ನಾನು ಬಿಡಲಿಲ್ಲ. ಒಂದು 4-5 ಸಲ ಅವರ ವೈಯಕ್ತಿಕವಾಗಿ ಹೋಗಿ ನನಗೆ ಇದು ಬೇಕು, ನಮಗೆ ಭವನ ಬೇಕು ಅಂತ. ಕೊನೆಗೆ ಎಲ್ಲಿ ಹೇಳಿದರೆ ಅಂತ ಹೇಳಿದರೆ, ನಿಮ್ಗೆ ಎಷ್ಟು ದುಡ್ಡು ಬೇಕು, 9 ತಾರೀಕು 1 ವಾರದಲ್ಲಿ ನಿಮ್ಮ ಪ್ಲ್ಯಾನ್ ರೆಡಿ ಇರಬೇಕು, ಅಷ್ಟು ದುಡ್ಡು ಕೊಡ್ತೇನೆ ಹೇಳಿದ್ರು. ದುರ್ದೈವದಿಂದ ನಮ್ಮ ಪ್ಲ್ಯಾನ್ ರೆಡಿ ಆಗದೆ ಅವರೇ ದುಡ್ಡು ಕೊಟ್ಬಿಟ್ರು. 5 ಕೋಟಿ ರೂಪಾಯಿ ನಿಮಗೆ ಕೊಡ್ತೇನೆ ಅಂತ, ನಿಮ್ಗೆ ಬೇಕಾದರೆ ಮತ್ತೆ ಕೇಳಿ, ಈಗಂತೂ 5 ಕೋಟಿ ನಾನು ಕೊಡ್ತೇನೆ ಅಂತ ಹೇಳಿದರು. ಹಾಗೆ ನಾವು ಒಂಥರ ಇದು ಹೇಳ್ತಾರಲ್ಲ, ಛಲ ಬಿಡದ ತ್ರಿವಿಕ್ರಮನಂತೆ ಹಾಗೆ ಅವರ ಬೆನ್ನು ಹಿಡಿದು ಕೊಟ್ಟರು. ಆದರೆ ಅವರು ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿದ್ರು ನನ್ನ ಒಂದು ಸೌಭಾಗ್ಯ ಅಂತ ನಾನು ಎಣಿಸಿದ್ದೇನೆ. ಸಿ ಟಿ ರವಿಗೆ ಯಾವ ಒಂದು ಕ್ರೆಡಿಟ್ ಹೋಗಲೇಬೇಕು. ನಾನು ನನ್ನ ಎಲ್ಲ ಕೊಂಕಣಿಗರ ಮಾತೃಭಾಷೆಯ ಪರವಾಗಿ ಅವರಿಗೆ ತುಂಬ ಕೃತಜ್ಞನಾಗಿದ್ದೇನೆ ಅಂತ ಹೇಳಿಸ್ತೇನೆ. ಅದರ ಬಗ್ಗೆ ನನಗೆ ಎಲ್ಲಿ ತನಕ ಸಹಕಾರ ಕೊಟ್ಟಿದ್ದಾರೆ ಅಂದರೆ, ಅವರು ನನಗೆ ಕೊಂಕಣಿ ಭವನಕ್ಕೆ ದುಡ್ಡು ಬಂದಿದೆ, ಜಾಗ ಇಲ್ಲ. ಜಾಗ ಸಾಧಾರಣ ಒಂದು 15-20 ವರ್ಷದಿಂದ ಹಿಂದಿನ ಅಧ್ಯಕ್ಷರು ಫಾಲೋ ಅಪ್ ಮಾಡಿ ಎಲ್ಲದಕ್ಕೊಂದೊಂದು ಅಬ್ಜೆಕ್ಷನ್, ಈ ಮಂಗಳೂರಿನಲ್ಲಿ ಸಿಗೋದಿಲ್ಲ ಅಂತ ಹೇಳಿ ನಾನು ಸಿ ಟಿ ರವಿ ಹೇಳಿದೆ, ನಮಗೆ ಜಾಗವನ್ನು ತೆಗೆಸಿಕೊಡ್ಬೇಕಂತ. ಅವರು ನನಗೋಸ್ಕರ ಒಂದು 4-5 ಬಾರಿ ಡಿ ಸಿಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಅವರಿಗೆ ಜಾಗ ಕೊಡಬೇಕು ಕೊಂಕಣಿ ಸಾಹಿತ್ಯ ಭವನ ಹೇಳಿದರು. ಎಲ್ಲಿ ತನಕ ಹೇಳಿದ್ರೆ ಡಿ ಸಿ ಹತ್ರ ಮಾತಾಡ್ತಾ ಇರುವಾಗಲೇ ಫೋನ್ ಬಂತವರು. ಅಷ್ಟೊಂದು ಮುತುವರ್ಜಿ ತೊಗೊಂಡಿದ್ದಾರೆ ಅವರು. ಲಾಸ್ಟಿಗೆ ನಮ್ಮ ಡಿ ಸಿ ಅವರು ಹೇಳಿದರು, ತಹಶೀಲ್ದಾರನ್ನು ಕರೆದು ನಿಮಗೋಸ್ಕರ ಸ್ಪೆಷಲ್ ಮೀಟಿಂಗ್ ಮಾಡಿಸ್ತೇನೆ ಅಂತ. ನಾನು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ತಹಶೀಲ್ದಾರನ್ನು ಕರೆಸಿ ಎಲ್ಲಿ ಜಾಗ ಇದೆ ಅವ್ರಿಗೆ ಕೊಡಬೇಕು, ಮಂತ್ರಿಗಳಿಂದ ಮೇಲಿಂದ ಮೇಲೆ ಫೋನ್ ಬರ್ತಾ ಇದೆ, ಅವರಿಗೆ ಅರ್ಜೆಂಟ್ ಬೇಕಂತ. ಮತ್ತು ತಹಶೀಲ್ದಾರರು ಒಳ್ಳೆಯವರು ಸಿಕ್ಕಿದ್ದಾರೆ. ತಹಶೀಲ್ದಾರ್ ಹೇಳಿದರು, 1 ವಾರದಲ್ಲಿ ನಾನು ಕೊಂಕಣಿ ಭವನ ಮಾಡಿಕೊಡ್ತೇನೆ, ನಿಮ್ಮ ಅವಧಿಯಲ್ಲೇ ಭೂಮಿ ಪೂಜೆ ಮಾಡೋದು, ನಿಮ್ಮ ಅವಧಿಯಲ್ಲೇ ಕೊಂಕಣಿ ಭವನ ಮೇಲೆ ಬರುವಾಗ ಮಾಡ್ತೇನೆ ನಾನು, ಅಷ್ಟು ಎಸರೆನ್ಸ್ ಕೊಟ್ಟರು. ಅದರ ಪ್ರಕಾರ ಎಲ್ಲ ಸರ್ಕಾರಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ, ನಮ್ಮ ಮಂತ್ರಿಗಳು ಸ್ಪಂದಿಸಿದ್ದಾರೆ. ಅದರೊಟ್ಟಿಗೆ ದೇವರ ದಯವು ಸಿಕ್ಕಿದೆ ನಮಗೆ. ಇನ್ನೊಂದು ಕೊಂಕಣಿ ಭವನ ಆದ ನಂತರ, ಅದು ನೀವು ಆಗಲೇ ಹೇಳಿದ್ರಿ ಬರೀ ಕಟ್ಟಡ ಥರ ಆಗಬಾರ್ದು ಅದು ಅಂತ, ಒಳಗೆ ಹೋದ ನಂತರ ಏನೆಲ್ಲ ವ್ಯವಸ್ಥೆ ಏನಾದರೂ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಆಗಿದೆ? ಅದು ಪ್ಲ್ಯಾನ್ ಇದೆ. ಅದರಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ, ಒಂದು ಮೀಟಿಂಗ್ ಹಾಲ್ ಇರುತ್ತೆ, ಒಂದು ಅಧ್ಯಕ್ಷರ ಕೊಠಡಿ, ಮತ್ತೊಂದು ರಿಜಿಸ್ಟ್ರಾರ್ ಕೂತ್ಕೊಳ್ಳಿ, ಮತ್ತು ಸಿಬ್ಬಂದಿಗಳು. ಇದು ಸಾಮಾನ್ಯವಾಗಿ ಎಲ್ಲ ಇದರಲ್ಲಿ ಇರುತ್ತೆ. ಆದರೆ ನನ್ನ ಕನಸೇನೆಂದರೆ, ಒಳಗಡೆ ಹೋದ ಕೂಡಲೇ ಈ ಕೊಂಕಣಿ ಸಮಾಜಕ್ಕೆ ಯಾರ್ಯಾರು ಇಷ್ಟರವರೆಗೆ ಕೊಡುಗೆ ಕೊಟ್ಟಿದ್ದಾರೆ ಆ ಒಂದು ಗ್ಯಾಲರಿ ಥರ ಮಾಡಬೇಕು, ಲೈಬ್ರರಿ ಥರ ಮಾಡಬೇಕು, ಈ ಥರ ಇರುತ್ತೆ. ಈಗ ನೋಡಿ ಏನಾಗಿದೆ ಅಂದರೆ, ಸರ್ಕಾರ ಕೊಂಕಣಿ ಸಮಾಜಕ್ಕೆ ಅನುದಾನ ಕೊಡ್ತಾ ಇದೆ ಅಂತ ಸರ್ಕಾರ ಭಾವನೆ. ಆ ರೀತಿ ಭಾವನೆ ಇಲ್ಲ, ಅದು ಕೊಡೋದು ಜನರ ದುಡ್ಡು. ಆದರೂ ಇಷ್ಟವರೆಗೆ ಕೊಂಕಣಿ ಇದಕ್ಕೆ ಅನುದಾನ ಕೊಟ್ಟು ಅವರು ಎಣಿಸಿದ್ದಾರೆ ನಮ್ಮ ಕೊಂಕಣಿ ಸಮಾಜವನ್ನು ಸಾಕ್ತಾ ಇದೆ ಕಲ್ಪನೆ ಕೆಲವರು ಇರ್ಬೋದು. ಆ ರೀತಿ ಇಲ್ಲ. ಕೊಂಕಣಿ ಸಮಾಜದವರು ಸರ್ಕಾರ ದೇಶಕ್ಕೆ ಏನು ಕೊಟ್ಟಿದ್ದಾರೆ?
ಎಷ್ಟೋ ಕೊಡುಗೆ ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಅಮ್ಮೆಂಬಳ ಸುಬ್ರಾಯ ಪೈರು ಇದ್ದರು, ಟಿ ಎಮ್ ಎ ಪೈರು ಇದ್ದರು. ಆ ಪೈ ಫ್ಯಾಮಿಲಿಯವರು ನಮ್ಮ ಇದರಲ್ಲಿ ತುಂಬ ಬಡತನ ಇತ್ತು. ಆ ಬಡತನ ನೀಗಿಸಬೇಕಾದ್ರೆ ಅವರು ಬ್ಯಾಂಕ್ ಉದ್ಯಮ ಶುರು ಮಾಡಿ ಅವರು ಝೀರೋದಿಂದ ಶುರು ಮಾಡಿ ಈಗ ಇಷ್ಟು ಮೇಲಕ್ಕೆ ಬಂದಿದ್ದಾರೆ. ಅದು ನಮ್ಮ ದೇಶಕ್ಕೆ ಆರ್ಥಿಕ ಕೊಡುಗೆ ಅಲ್ವಾ. ಅಮ್ಮೆಂಬಳ ಸುಬ್ರಾಯ ಪೈರು ಮಾಡಿದ್ದಾರೆ. ಹಾಗೆ ಕೆಥೋಲಿಕ್ ಸಮಾಜದವರು ಅಷ್ಟೇ, ಅವರ ಆಸ್ಪತ್ರೆ, ಅವರ ಶಾಲೆ, ಕಾಲೇಜು ಇದೆಲ್ಲ ಕೊಂಕಣಿಗರ ದೇಶಕ್ಕೆ ಕೊಡುಗೆ. ಕೊಂಕಣಿ ಅಕಾಡೆಮಿಗೆ ಸರ್ಕಾರದ ಕೊಡುಗೆ ಇರ್ಬೋದು, ಆದರೆ ನಮ್ಮ ಕೊಡುಗೆ ಇದೆ. ಅಂಥ ಒಂದು ವ್ಯಕ್ತಿಗಳ ಚಿತ್ರಣ ಒಳಗಡೆ ಹೋದ ಕೂಡಲೇ ನಮಗೆ ನೋಡಿದ ಕೂಡಲೇ ಆ ಥರ ಒಂದು ಗ್ಯಾಲರಿ ಮಾಡಬೇಕಂತಿದ್ದೇವೆ. ಕೊಂಕಣಿಗರ ಸಾಧನೆ ಏನು, ಕೊಂಕಣಿಗರಲ್ಲಿ ಸಾಹಿತ್ಯದಲ್ಲಿ ಎಷ್ಟೆಷ್ಟು ಜನ ಕೆಲಸ ಮಾಡಿದ್ದಾರೆ, ಏನೇನು ಯಾವ ಮಟ್ಟಕ್ಕೆ ಏರಿದ್ದಾರೆ, ಈ ಥರದ್ದೆಲ್ಲ ಗ್ಯಾಲರಿ ಕನಸಿದೆ ಮಾಡಬೇಕು. ಈಗಿನ ಯುವ ತಲೆಮಾರಿಗೆ ಗೊತ್ತೇ ಇಲ್ವೇನೋ, ಗೊತ್ತೇ ಇಲ್ಲ ಅದು. ಈಗ ಸಾಹಿತ್ಯ ಅಂತ ಹೇಳಿದರೆ ಜನರಿಗೆ ಗೊತ್ತೇ ಇಲ್ಲ. ಸಾಹಿತ್ಯದಿಂದ ಜನ ದೂರ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಪುಸ್ತಕ ಓದೋ ಇದು ಕಡಿಮೆ ಆಗ್ತಾ ಇದೆ. ವಾಟ್ಸಪ್ಪು, ಫೇಸ್ಬುಕ್ಕು ಇದು ಬಂದ ಮೇಲೆ ಜನ ಏನಾಗೋದಂದರೆ ಸಂಕುಚಿತರಾಗ್ತಾ ಇದ್ದಾರೆ ಅಂತ ನಾನು ಇನ್ನೊಂದು ಅರ್ಥದಲ್ಲಿ ಹೇಳೋದು. ಸಾಹಿತ್ಯದಷ್ಟು ವಿಶಾಲ ಮನವನ್ನು ಓದಿದರೆ, ಅಧ್ಯಯನ ಮಾಡಿದರೆ ಬೇರೆ ಯಾವುದರಲ್ಲೂ ಬರೋದಿಲ್ಲ. ಆದ್ದರಿಂದ ಸಾಹಿತ್ಯದಿಂದ ದೂರ ಆಗ್ತಾ ಇದ್ದಾರೆ. ಸಾಹಿತ್ಯ ಇರುವುದು ಯಾಕೆ? ಮನುಷ್ಯನಲ್ಲಿ ಇರೋ ಒಳ್ಳೆಯ ಗುಣವನ್ನು ವಿಕಾಸ ಮಾಡಲಿಕ್ಕೆ, ಹೊರಗಡೆ ತಿನ್ನಲಿಕ್ಕೆ. ಅದೇ ಈಗ ಕೊರತೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಸಾಹಿತ್ಯ ಅಕಾಡೆಮಿಯ ಉದ್ದೇಶ, ಮೂಲ ಉದ್ದೇಶ ಸರ್ಕಾರದ ಒಂದು ಭಾಷೆ ಬೆಳಿಬೇಕು, ಒಂದು ಸಾಹಿತ್ಯ ಬೆಳಿಬೇಕು. ಅದರಿಂದ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ಬರಬೇಕು. ಈ ಉದ್ದೇಶ ಇಟ್ಕೊಂಡು ಸಾಹಿತ್ಯ ಚಟುವಟಿಕೆ ಮಾಡೋದು. ಆದರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗ್ತದೆ ಇವತ್ತಿನ ಯುವ ಜನಾಂಗಕ್ಕೆ ಅಂತ ನಮಗೆ ಒಂದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಇನ್ನೊಂದು ಬೆಳ್ಳಿ ಹಬ್ಬ, ಬಹುಶಃ ಈ ಬಾರಿ ಅಂತೂ ನಿಮ್ಮ ಟರ್ಮಲ್ಲೇ, ನಿಮ್ಮ ಅವಧಿಯಲ್ಲಿ ಅಧ್ಯಕ್ಷರಾಗಿರುವಾಗಲೇ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ. ಇದಕ್ಕೆ ಹೇಗೆ ತಯಾರಿ ನಡೀತಾ ಉಂಟು? ಅದೇ ಬೆಳ್ಳಿ ಹಬ್ಬ ನಾನು ಕೂತ ಕೂಡಲೇ ನಮ್ಮ ಎಲ್ಲ ಸದಸ್ಯರು, ಅಕಾಡೆಮಿ ಸದಸ್ಯರು ಹೇಳಿದರು ಬೆಳ್ಳಿ ಹಬ್ಬ ಮಾಡಬೇಕಾ ಬೇಡವಾಗ ಅಂತ ನಮಗೆ ಆಲೋಚನೆ ಇತ್ತು. ಯಾಕಂದರೆ ಅದಕ್ಕೆಲ್ಲ ಸ್ವಲ್ಪ ಖರ್ಚಿದೆ, ನಮ್ಮ ಅಕಾಡೆಮಿಯಲ್ಲಿ ಫಂಡ್ಸ್ ಲಿಮಿಟೆಡ್ ಇದೆ, ಮಾಡಬೇಕಾ ಬೇಡ ಅಂತ ಎಲ್ಲ ಸದಸ್ಯರು ಒಕ್ಕರಲ್ಲಿಂದ ಹೇಳಿದರು ಇಲ್ಲ ಮಾಡಬೇಕು ಅಂತ. ಎಲ್ಲಿ ಮಾಡಬೇಕು ಹೇಳುವಾಗ ಅಧ್ಯಕ್ಷರ ಊರಲ್ಲೇ ಮಾಡಬೇಕು ಅಂತ ಆಯ್ತದು. ಸೊ ನಾನೇನು ಮಾಡಿದೆ, ನಮ್ಮ ಊರಿನ ಶಾಸಕರನ್ನು ಕರೆದು ಕೇಳಿದೆ, ನೋಡಿ ಈ ರೀತಿ ಬೇಡಿಕೆ ಇದೆ, ನೀವು ನನಗೆ ಸಹಕಾರ ಕೊಟ್ಟರೆ ನಾನು ಮುಂದುವರಿಸ್ತೇನೆ, ಇಲ್ಲಾಂದರೆ ನಾನು ಬೇಡ ಅಂತ ಹೇಳ್ತೇನೆ ಬೆಳ್ಳಿ ಹಬ್ಬ. ಇಲ್ಲ ಮುಂದುವರಿಸಿ, ನೀವು ಏನು ಮಾಡಬೇಕು ಮಾಡೋಣ ಅಂತ ಹೇಳಿದರು. ನಮ್ಮ ಕಾರ್ಕಳದ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಾಧ್ಯಕ್ಷತೆಯಲ್ಲಿ ಒಂದು ಕಮಿಟಿನೂ ಮಾಡಿದ್ದೇನೆ. ಬೆಳ್ಳಿ ಹಬ್ಬವನ್ನು ಭಾಳ ಶಿಸ್ತುಬದ್ಧವಾಗಿ ಒಂದು ಸ್ವಲ್ಪ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಬರೀ ಬೆಳ್ಳಿ ಹಬ್ಬ ಉತ್ಸವ ಸಾಹಿತ್ಯ ಇದು ಮಾತ್ರ ಅಲ್ಲ, ಅದರಲ್ಲಿ ಇನ್ನೊಂದು ಕಾರ್ಯಕ್ರಮ ಜೋಡಿಸಿದ್ದೇನೆ. ಕೊಂಕಣಿ ಸಾಹಿತ್ಯ ಪ್ರಶಸ್ತಿ ಈ ವರ್ಷದ ಕೊಡಲಿಲ್ಲ, ಆ ಬೆಳ್ಳಿ ಹಬ್ಬ ಉತ್ಸವದೊಟ್ಟಿಗೆ ಇದನ್ನು ಜೋಡಿಸಿದ್ದೇನೆ. ಅದಕ್ಕೆ ನಮ್ಮ ಮಾನ್ಯ ಮಂತ್ರಿಗಳಾದ ಸಿ.ಟಿ. ರವರು ಉದ್ಘಾಟನೆಗೆ ಬರಬೇಕಂತ ನಾವು ಮನವಿ ಮಾಡಿದ್ದೇವೆ. ಹಾಗೆ ಕೊಂಕಣಿ ಸಾಹಿತ್ಯ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳ ಕೈಯಿಂದ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ತಯಾರಿ ನಡೀತಾ ಇದೆ. ಇನ್ನೊಂದು ಅಕಾಡೆಮಿ ಅಂತ ಹೇಳಿದ ಕೂಡಲೇ ತುಂಬ ಜನ ಲೇಖಕರಿಗೆ ತಮ್ಮ ಪುಸ್ತಕಗಳನ್ನು ಬರೆದು ಅಂದರೆ ಬಿಡುಗಡೆ ಮಾಡುವಂಥ ಅಥವಾ ಮುದ್ರಣ ಕಾಣುವಂಥ ಒಂದು ಅವಕಾಶ ಮತ್ತು ಭಾಗ್ಯ ಕೂಡ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಹಿಂದಿನ ಅಧ್ಯಕ್ಷರು ಮಾಡಿದಂಥ ಏನಾದರೂ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವಂಥ ಏನಾದರೂ ಸಾಧ್ಯತೆ? ಒಳ್ಳೊಳ್ಳೆ ಪುಸ್ತಕವನ್ನು ನಮ್ಮ ಬಜೆಟ್ ಇದೆ, ಪುಸ್ತಕ ಪ್ರಕಟಕ್ಕೆ ಅಂತ ಇಷ್ಟು ಬಜೆಟ್ ಇರುತ್ತೆ. ಆ ಬಜೆಟ್ ಪ್ರಕಾರ ನಾವು ಪುಸ್ತಕ ಪ್ರಕಟಣೆಗೆ ಇದು ಮಾಡ್ತೇವೆ, ಸಹಕಾರ ಕೊಡ್ತೇವೆ. ಆದರೆ ಈಗ ಸದ್ಯಕ್ಕೆ ಒಂದು 2 ತಿಂಗಳ ಮಟ್ಟಿಗೆ ಬೆಳ್ಳಿ ಹಬ್ಬದ ಕಾರ್ಯ ತಯಾರಿಯಲ್ಲಿ ಇದ್ದದ್ರಿಂದ ಈ ಸ್ವಲ್ಪ ಒಂದು ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ನಂತರ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೇವೆ. ಪುಸ್ತಕ ಪ್ರಕಟ ಮಾಡ್ತೇವೆ ನಾವು ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ. ನಮ್ಮ ಒಂದು ಎಷ್ಟು ಬಜೆಟ್ ಇದೆ ಅದರ ಅಧೀನದಲ್ಲಿ ಮಾಡ್ತೇವೆ ಅದಕ್ಕೆ ಸಹಕಾರಕ್ಕೆ. ಪ್ರತಿ ವರ್ಷ ಹೇಳುವಾಗ ಅಧ್ಯಕ್ಷರು ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅನುದಾನಗಳ ಒಂದಿಷ್ಟು ಕೊರತೆ ಆಗುತ್ತೆ, ಸಾಕಾಗುವುದಿಲ್ಲ ಎನ್ನುವಂಥ ಭಾವನೆ, ಈ ಮಾತನ್ನು ತಾವು ಮಂತ್ರಿಗಳ ಗಮನಕ್ಕೆ ತಂದಿದ್ದೀರಾ? ಅನುದಾನ ಕಡಿಮೆ ಜಾಸ್ತಿ ಕೊಡಬೇಕಂತ ನಾವು ಕೇಳಿದ್ದೇವೆ. ಮಂತ್ರಿಗಳಿಗೆ ಇದಿದೆ, ಮನಸ್ಸಿದೆ. ಆದರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೂಡ ಒಂದು ಅನುದಾನವೇ ಬರೋದು ಸರ್ಕಾರದಿಂದ. ಈಗ ನಾವು ಹೇಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೇಳ್ತೇವೆ ದುಡ್ಡು, ನಮ್ಮ ಅಕಾಡೆಮಿಗೆ ಅವರು ಹಂಚಿ ಹಾಕ್ತಾರೆ ಅವರ ವಿಭಾಗಕ್ಕೆ ಬಂದದ್ದು. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸರ್ಕಾರದಿಂದ ಇಷ್ಟು ಅನುದಾನ ಅಂತ ಬರುತ್ತೆ. ಅವ್ರ ಬಜೆಟ್ ಕಡಿಮೆ ಇರುತ್ತೆ, ಅವರ ಬಜೆಟಲ್ಲಿ ಹಂಚಿಕೆ ಕೊಡ್ತೇವೆ. ಸೊ ನಾವು ಏನು ಹೇಳೋದಂದರೆ, ನಮಗೆ ಬಂದ ಬಜೆಟಲ್ಲಿ ನಾವು ಹೇಗೆ ಕೆಲಸ ಮಾಡಬೇಕು ಅದ್ರ ಬಗ್ಗೆ ನಾವು ಗಮನಿಸಿದರೆ ಎಲ್ಲ ಚಟುವಟಿಕೆ ನಡೆಸ್ಬೋದು. ಜಾಸ್ತಿ ಸಿಕ್ಕಿದರೆ ಸ್ವಲ್ಪ ಚಟುವಟಿಕೆ ಜಾಸ್ತಿ ಆಗುತ್ತೆ, ಪುಸ್ತಕ ಪ್ರಕಟಣೆ ಜಾಸ್ತಿ ಆಗುತ್ತೆ, ಸಾಹಿತ್ಯ ಚಟುವಟಿಕೆ ಜಾಸ್ತಿ ಆಗುತ್ತೆ. ಕಡಿಮೆ ಇದ್ದರೆ ಸ್ವಲ್ಪ ಚಟುವಟಿಕೆ ಕಡಿಮೆ ಮಾಡಬೇಕು ಅಷ್ಟೇ. ಇನ್ನೊಂದು ಎಲ್ಲ ಅಂದರೆ 42 ಪಂಗಡವನ್ನು ಕೂಡ ಒಟ್ಟು ಮಾಡಿ ಹೋಗುವ ಒಂದು ದೊಡ್ಡ ಜವಾಬ್ದಾರಿ ಉಂಟು. ಬೇರೆ ಅಕಾಡೆಮಿಗಳಿಗಿಂತ ಈ ಅಕಾಡೆಮಿಗೆ ಒಂದಿಷ್ಟು ಹೆಚ್ಚೇ ಒಂದು ಜವಾಬ್ದಾರಿ ಇರುವಾಗ ನೀವು ಹೇಗೆ ಇದನ್ನೆಲ್ಲರನ್ನು ಒಟ್ಟುಗೂಡಿಸಿ ಹೋಗಲಿಕ್ಕೆ ಸಾಧ್ಯ ಅಂತ? ಹೌದೀಗ ಬೆಳ್ಳಿ ಹಬ್ಬ ಮಾಡುವುದೇ 42 ಜನ ಪಂಗಡಗಳನ್ನು ಒಟ್ಟುಗೂಡಿಸಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಎಲ್ಲ ಇವರನ್ನು ಎಲ್ಲ ನಮ್ಮ ರಾಜ್ಯದ ಎಲ್ಲ ಭಾಗದಿಂದ ನಾವು ಆದಷ್ಟು ಆ ಎಲ್ಲ ಪಂಗಡದವರನ್ನು ಇದು ಮಾಡಬೇಕಂತಿದ್ದೇವೆ.
ಸೊ ಏನಂದರೆ ಎಷ್ಟೋ ಜನರಿಗೆ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಇದೆ ಅಂತ ಗೊತ್ತೇ ಇಲ್ಲ. ನಮ್ಮ 42 ಪಂಗಡದಲ್ಲಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಇದೇ ರೀತಿ ಇದೆಯಾ ಅಂತ. ಇದು ಸರ್ಕಾರದಿಂದ ನಡೆಯುವಂತಹ ಒಂದು ಅಕಾಡೆಮಿ. ಇದರಲ್ಲಿ 42 ಪಂಗಡ ಕೊಂಕಣಿ ಮಾತೃಭಾಷೆಯವರನ್ನು ಒಟ್ಟು ಮಾಡ್ತಾ ಇರುವುದು ಅಂತ. ಪ್ರಾಯಶಃ ಜಗತ್ತಿನಲ್ಲಿ ಒಂದು ಭಾಷೆ ಎಲ್ಲ ಧರ್ಮದವರು ಮಾತಾಡೋದಂದರೆ ಏಕೈಕ ಭಾಷೆ ಅಂದರೆ ಪ್ರಾಯಶಃ ಕೊಂಕಣಿ ಅಂತ ನಾನು ಭಾವಿಸಿದ್ದೇನೆ. ಆದರೆ ಅವರನ್ನೆಲ್ಲ ಒಟ್ಟು ಮಾಡೋ ಪ್ರಯತ್ನ ಬೆಳ್ಳಿ ಹಬ್ಬಕ್ಕೋಸ್ಕರ ಅದನ್ನು ಅವರನ್ನು ತಯಾರು ಮಾಡ್ತಾ ಇದ್ದೇವೆ. ಎಷ್ಟು ಇದ್ರ ಮಟ್ಟಿಗೆ ಯಶಸ್ಸು ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಯಶಸ್ಸಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಷ್ಟೊಂದು ಹೇಳ್ಬೋದು. ಈಗ ಡಾಕ್ಟರ್ ಜಗದೀಶ್ ಪೈ ಅವರೇ, ಬೆಳ್ಳಿ ಹಬ್ಬ ಅಂತ ಹೇಳಿದ್ಕೊಳ್ಳಿ ಅದೊಂದು ಬಹುಶಃ ಸ್ಮರಣೀಯವಾಗಿರಬೇಕಾಗಿರುವಂಥ ಒಂದು ವಿಚಾರ ಮತ್ತು ಅದೊಂದು ಕಾಲಘಟ್ಟ ಕೂಡ ನಿಮ್ಮ ಅವಧಿಯಲ್ಲಿ ಹೇಗೆ ರೂಪರೇಷೆಯಾಗಿ ಸಿದ್ಧ ಮಾಡಿಕೊಂಡು ಹೋಗಿದ್ದೀರಿ? ನಿಜವಾಗಿ ಬೆಳ್ಳಿ ಹಬ್ಬ ಅಂದರೆ ನಮ್ಮ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಇರುವುದೇ ಸಾಹಿತ್ಯ ಚಟುವಟಿಕೆಗೆ. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಸಾಹಿತ್ಯ ಸಮ್ಮೇಳನ ಎಲ್ಲ ಜಾತ್ರೆ ಥರ ಆಗ್ತಾ ಇದೆ. ಆ ರೀತಿ ಆಗಬಾರ್ದು ಅಂತ ನಮ್ಮ ಎಚ್ಚರಿಕೆ ಇದೆ. ಆದರೂ ಎಷ್ಟು ಎಚ್ಚರಿಕೆ ಇದ್ದರೂ ಜನ ಸಾಹಿತ್ಯ ಸಮ್ಮೇಳನಗಿಂತ ಜಾತ್ರೆಗೆ ಜಾಸ್ತಿ ಅಪೇಕ್ಷೆ ಪಡ್ತಾರೆ, ಅದನ್ನು ಲೈಕ್ ಮಾಡ್ತಾರೆ. ಆದ್ದರಿಂದ ಈಗ ನಾವು ಸಾಹಿತ್ಯ ಸಮ್ಮೇಳನ ನಡೆಸ್ತಾ ಇದ್ದೇವೆ ಬೆಳ್ಳಿ ಹಬ್ಬದ ನಿಮಿತ್ತ. ಅದಕ್ಕೆ ಒತ್ತು ಜಾಸ್ತಿ ಸಾಹಿತ್ಯಕ್ಕೆ. ಅದರಲ್ಲಿ ಈಗ 4 ಗೋಷ್ಠಿ ಇರುತ್ತೆ. ಒಂದು ಉದ್ಘಾಟನಾ ಕಾರ್ಯಕ್ರಮ ಬಿಟ್ಟರೆ ಬೆಳಿಗ್ಗೆ ಒಂದು ಸಾಹಿತ್ಯ ಗೋಷ್ಠಿ, ಇನ್ನೊಂದು ಕವಿಗೋಷ್ಠಿ, ಇನ್ನೊಂದು ಭಾಷಾಗೋಷ್ಠಿ, ಇನ್ನೊಂದು ಸಂಸ್ಕೃತಿ ಕೊಂಕಣಿ ಸಂಸ್ಕೃತಿ ಗೋಷ್ಠಿ. 4 ರೀತಿಯ ಗೋಷ್ಠಿ ಇದೆ. ಆ 4 ಗೋಷ್ಠಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ಬರು ಅಧ್ಯಕ್ಷರಿರ್ತಿದ್ದಾರೆ. 3 ಜನ ಅಂತ ಎಕ್ಸ್ಪರ್ಟ್ ಮಾತಾಡ್ತಾರೆ. ಆ ರೀತಿಯ 4 ಗೋಷ್ಠಿ ಇರುತ್ತೆ 2 ದಿವಸದಲ್ಲಿ. ತದನಂತರ ಮರುದಿವಸ ಸಾಯಂಕಾಲ ಪ್ಯೂರ್ಲಿ ಅಕಾಡೆಮಿ ಪ್ರೋಗ್ರಾಮ್. ಅದು ಸಾಹಿತ್ಯ ಪ್ರಶಸ್ತಿ. ಈ ಸಾಹಿತ್ಯ ಸಮ್ಮೇಳನಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಅದು ಪ್ರಶಸ್ತಿ ಕೊಡುವ ಇದು. ಇದರೊಟ್ಟಿಗೆ ನಮ್ಮದು ಕೆಲವು ಯೋಜನೆ ಇದೆ. ಜನರಿಗೆ ತುಂಬ ಸ್ವಲ್ಪ ಈ ಡೆಲಿಗೇಷನ್ ಆಗಿ ಜಾಸ್ತಿ ಬರಬೇಕು ಅಂತ ನಾವೇನು ಮಾಡ್ತಾ ಇದ್ದೇವೆ, ಸಾಹಿತ್ಯ ಸಮ್ಮೇಳನದ ಪಕ್ಕದಲ್ಲಿ ಸ್ಟಾಲ್ ಇದೆ. ತುಂಬ ಶಾಲೆಯ ವಾತಾವರಣದಲ್ಲಿ ನಾವು ಶ್ರೀ ವೆಂಕಟರಮಣ ಟೆಂಪಲ್ ಇದರಲ್ಲಿ ಶಾಲೆ ಇದರಲ್ಲಿ ಮಾಡೋದು ಕ್ಯಾಂಪಸಲ್ಲಿ. ಅಲ್ಲಿ ತುಂಬ ರೂಮ್ಸ್ ಎಲ್ಲ ಇದೆ. ಅಲ್ಲಿ ಅಲೋಪತಿಕ್ ಮೆಡಿಕಲ್ ಫ್ರೀ ಕ್ಯಾಂಪು, ಅಂದರೆ ಹಾರ್ಟ್ ಚೆಕಪ್ಪು, ENT, ಐ ಚೆಕಪ್, ಈ ಥರದ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತೇವೆ. ಅದರೊಟ್ಟಿಗೆ ಬೇರೆ ಸಿಸ್ಟಮ್ ಕೂಡ, ಹೇಗೆ ಕೊಂಕಣಿಯಲ್ಲಿ 42 ಜನ ಒಟ್ಟಿಗಿರಬೇಕು ಹಾಗೆ ಮೆಡಿಸಿನ್ನಲ್ಲೂ ಅಲೋಪತಿಕ್ಕು, ಆಯುರ್ವೇದಿಕ್ಕು, ಹೋಮಿಯೋಪತಿ, ಸಿದ್ಧ ಮತ್ತು ವಿದೌಟ್ ಮೆಡಿಸಿನ್ ಈ ರೀತಿಯ ವಿಭಾಗ ಮಾಡಿ ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಹೋಮಿಯೋಪತಿಯೂ ಇರುತ್ತೆ, ಅಲ್ಲಿ ಆಯುರ್ವೇದವೂ ಇರುತ್ತೆ, ಸಿದ್ಧನೂ ಇರುತ್ತೆ, ಅಲೋಪತಿಗೂ ಇರುತ್ತೆ. ಅಲೋಪತಿಕಲ್ಲಿ ಬೇರೆ ಬೇರೆ ವಿಭಾಗ ಇರುತ್ತೆ. ಮೆಡಿಸಿನ್ ಇಲ್ಲದೆ ಯೋಗ ಮತ್ತು ಇದರದ್ದು ಇದ್ರ ಮೆಡಿಕಲ್ ಕ್ಯಾಂಪ್ ಮಾಡ್ತೇವೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಹರ್ಬಲ್ ಮೆಡಿಸಿನ್ ಡಿಸ್ಪ್ಲೇ ಇರುತ್ತೆ. ಆಯುರ್ವೇದಿಕ್ನಲ್ಲಿ ಯಾವುದ್ಯಾವ್ದು ಗಿಡಗಳಿದೆ, ಅದರ ಪ್ರಾಮುಖ್ಯತೆ ಏನು, ಅದರ ಔಷಧಿ ಗುಣಗಳೇನು, ಅದು ಯಾವುದಕ್ಕೆ ಇದಾಗುತ್ತೆ, ಅದಕ್ಕೆ ಒಬ್ಬರು ಎಕ್ಸ್ಪರ್ಟ್ ಇರ್ತಾರೆ. ಇನ್ನೊಂದು ಕಡೆಯಿಂದ ನಮ್ಮ ದೇಶೀಯ ಗೋತಳಿ ಅದರ ಪ್ರದರ್ಶನ ಇರುತ್ತೆ. ಗೋ ಬಗ್ಗೆ ಪ್ರದರ್ಶನ, ಆ ಹಾಲಿಂದ ಏನು ಪ್ರಯೋಜನ, ಆ ದನದ ವಿಶೇಷತೆ ಏನು, ಅದ್ರ ಬಗ್ಗೆ ಮಾತಾಡೋರು ಇರ್ತಾರೆ. ಹೀಗೆ ಇನ್ನೊಂದು ಪ್ರಯತ್ನ ನಡೀತಾ ಇದೆ. ಹಾವು ಕಚ್ಚಿದರೆ ನಮ್ಮ ದೇಶೀಯ ಸ್ಥಳೀಯ ಔಷಧಿ ಏನು ಅಂತ ಹಾವಿನ ಪ್ರದರ್ಶನ, ವಿಷದ ಹಾವು ವಿಷ ಇಲ್ಲದ ಹಾವು ಪ್ರದರ್ಶನ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಯಾರು ಇದ್ದಾರೆ ಎಕ್ಸ್ಪರ್ಟ್, ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ. ಈ ರೀತಿಯ ಈ ಸಾಹಿತ್ಯ ಸಮ್ಮೇಳನದ ಒಟ್ಟಿಗೆ ಪ್ಯಾರಲಲ್ ಆಗಿ ಈ ಚಟುವಟಿಕೆ ನಡೆಸ್ತಾ ಇದ್ದೇವೆ. ಆವಾಗ ಜನರಿಗೆ ಅದ್ರ ಬಗ್ಗೆ ಆಸಕ್ತಿ ಬಂದು ನಮ್ಮ ಸಮ್ಮೇಳನಕ್ಕೆ ಜಾಸ್ತಿ ಬರಬೇಕು. ಎರಡನೇದು ಅವರಿಗೂ ಅನುಕೂಲ ಆಗಬೇಕು. ಫ್ರೀ ಮೆಡಿಕಲ್ ಆದರೆ ಅವರಿಗೂ ಇರುತ್ತೆ. ಆ ರೀತಿಯ ಪ್ರಯತ್ನ ನಡೀತಾ ಇದೆ, ಈ ರೀತಿಯ ಒಂದು ಸಮ್ಮೇಳನ. ಸೊ ಏನಂದರೆ ಆ ಸಾಹಿತ್ಯದ ಇಂಟ್ರೆಸ್ಟ್ ಇದ್ದವರು ನಮ್ಮ ಸಾಹಿತ್ಯ ಸಮ್ಮೇಳನಕ್ಕೆ ಇರ್ತಾರೆ. ಬೇರೆ ಬೇರೆಯವರು ಕೆಲಸ ಜಾತ್ರೆ ನೋಡಲಿಕ್ಕೆ ಅಂತ ಬರ್ತಾರೆ ಜನ, ಅವರಿಗೂ ಅನುಕೂಲ ಆಗಲಿ ಅಂತ ಮೆಡಿಕಲ್ ಕ್ಯಾಂಪು ಮಾಡ್ತಾ ಇದ್ದೇವೆ ನಾವು ಅದರೊಟ್ಟಿಗೆ. ಆದರೆ ಒತ್ತು ನಮ್ಮದು ಜಾಸ್ತಿ ಸಾಹಿತ್ಯ ಸಮ್ಮೇಳನಕ್ಕೆ. ಅದ್ರ ಬಗ್ಗೆ ಇನ್ನೊಂದು ಮುಖ್ಯಮಂತ್ರಿಗಳು ಕೂಡ ಬರುವ ಸಾಧ್ಯತೆಗಳು, ಮುಖ್ಯಮಂತ್ರಿಗಳನ್ನು, ಯಾಕಂದರೆ ಹಿಂದಿನ ಕಾಲದಲ್ಲಿ ಸಾಹಿತಿಗಳಿಗೆ ಎಷ್ಟು ಬೆಲೆ ಇತ್ತು ಅಂತ ಹೇಳಿದ್ರೆ ಎಲ್ಲ ರಾಜರ ಸಭೆಯಲ್ಲಿ ಸಾಹಿತಿಗಳು ಇರ್ತಾರೆ, ಅಷ್ಟು ದಿಗ್ಗಜರು ಅಂತ ಹೇಳ್ತಾರೆ. 8 ಜನ ಅವರು ಬೇರೆ ಬೇರೆ ಎಕ್ಸ್ಪರ್ಟ್ ಇರ್ತಾರೆ. ಅವರಿಗೆ ಆ ಸಮಯದಲ್ಲಿ ಯಾರಿಗಾದರೂ ಒಬ್ಬರು ಸಾಹಿತಿಗೆ ಗೌರವ ಕೊಡಬೇಕಾದ್ರೆ ರಾಜನೇ ಕೊಡೋದು. ರಾಜ ಮರ್ಯಾದೆ ಸಾಹಿತಿಗೆ ರಾಜನಿಗಿಂತ ಜಾಸ್ತಿ ಗೌರವ ಅಂತ ಇತ್ತು ಹಿಂದಿನ ಕಾಲದಲ್ಲಿ. ಎಲ್ಲಿ ತನಕ ಕೃಷ್ಣದೇವರಾಯನ ಕಾಲದಲ್ಲಿ ಸಾಹಿತಿಗಳ ಪಲ್ಲಕ್ಕಿಯಲ್ಲಿ ಹೊರುವಾಗ ರಾಜನೇ ಆ ಪಲ್ಲಕ್ಕಿಯನ್ನು ಹೊತ್ತದ್ದು ಉದಾಹರಣೆ ಬರುತ್ತೆ. ಆದ್ದರಿಂದ ಸಾಹಿತಿಗಳಿಗೆ ಜಾಸ್ತಿ ಗೌರವ ಕೊಡಬೇಕು ಯಾರು ಅಂದರೆ ಈಗಿನ ಕಾಲದಲ್ಲಿ ರಾಜ ಯಾರು? ನಮ್ಮ ಮುಖ್ಯಮಂತ್ರಿಗಳು. ಆದ್ದರಿಂದ ಸಹಜವಾಗಿ ಸಾಹಿತ್ಯ ಪ್ರಶಸ್ತಿ ಕೊಡುವಾಗ ಸಾಹಿತಿಗಳಿಗೆ ಗೌರವ ಕೊಡಬೇಕು ಮುಖ್ಯಮಂತ್ರಿಗಳು. ಆದ್ದರಿಂದ ಅವರನ್ನು ಕರೆಸುವಂಥ ಪ್ರಯತ್ನ ನಡೀತಾ ಇದೆ. ನಾವು ಈ ಸಲ ಬೆಳ್ಳಿ ಹಬ್ಬ ಬಂದದಿಂದ ಕಾರ್ಕಳದಲ್ಲಿ ಒಂದು ಬೆಳ್ಳಿ ಹಬ್ಬ ಒಂದು ವಿಜೃಂಭಣೆಯನ್ನು ಮಾಡಬೇಕಂತ ನಿರ್ಧಾರ ಮಾಡಿದ್ದೇವೆ. ಇದಕ್ಕೆ ನಾನೆಲ್ಲರಲ್ಲೂ ಕೇಳಿಕೊಳ್ಳುವುದೇನೆಂದರೆ, ಕೊಂಕಣಿ ಭಾಷಿಗರಲ್ಲಿ, ಕೊಂಕಣಿ ಮಾತೃಭಾಷೆ ಇದ್ದವರಲ್ಲಿ ಒಂದು ವಿನಂತಿ ಏನಂದರೆ, ನೀವು ಎಲ್ಲೇ ಇರಿ ದಯವಿಟ್ಟು ನಮ್ಮ ಸಮ್ಮೇಳನಕ್ಕೆ ಪ್ರತಿನಿಧಿಯಾಗಿ ಬನ್ನಿ. ಆವಾಗ ನಮ್ಮ ಸಮಾಜ ಒಟ್ಟಾಗುತ್ತೆ, ಅವಳ ಪರಿಚಯ ಆಗುತ್ತೆ,
ಆವಾಗ ನಮ್ಮ ಸ್ವರೂಪಗಳು ಗೊತ್ತಾಗುತ್ತೆ. ಕೊಂಕಣಿಗರು 47 ಜನಾಂಗದನ್ನು ಒಟ್ಟು ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೇನೆ. ಒಬ್ಬರಿಂದ ಆಗೋ ಕೆಲಸ ಇಲ್ಲ ಇದು. ನಿಮ್ಮೆಲ್ಲರ ಸಹಕಾರ ಇರಲಿ. ದಯವಿಟ್ಟು ಎಲ್ಲರೂ ಈ ಸಮ್ಮೇಳನಕ್ಕೆ ಬರಬೇಕು ಅಂತ ನಾನು ಈ ಮೂಲಕ, ಮಾಧ್ಯಮದ ಮೂಲಕ ನಿಮ್ಮೆಲ್ಲರೂ ವಿನಂತಿ ಮಾಡಿಕೊಳ್ತೇನೆ. ಒಂದು ಕಡೆಯಲ್ಲಿ ತಾವು ವೈದ್ಯರು, ಅದು ಗಂಭೀರ ಒಂದು ವೃತ್ತಿ. ಮತ್ತೊಂದು ಕಡೆಯಲ್ಲಿ ಅಂಕಣಕಾರ, ಅದು ಕೂಡ ಆಧ್ಯಾತ್ಮಿಕವಾಗಿ ಅಂಕಣವನ್ನು ಬರೀತೀರಿ. ಮತ್ತೊಂದು ಕಡೆಯಲ್ಲಿ ನಿಮ್ಮೊಂದು ಹವ್ಯಾಸವಾಗಿ ಅದು ಕಾಮಿಡಿ ಅಂದರೆ ಹಾಸ್ಯವನ್ನು ಕೂಡ ತಾವು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀರಿ. ಇದು 3 ದೋಣಿಯಲ್ಲಿ ಹೇಗೆ ಕಾಲಿಡಲಿಕ್ಕೆ ಸಾಧ್ಯ? 3 ದೋಣಿಯಲ್ಲ, ಒಬ್ಬರ ಮನುಷ್ಯನಲ್ಲಿ ನೋಡಿ, ಒಬ್ಬನೇ ಮನುಷ್ಯ. ಈಗ ಮನೆಯಲ್ಲಿ ಮಕ್ಕಳಿಗೆ ತಂದೆ ಆಗಿರ್ತಾನೆ, ಹೆಂಡತಿಗೆ ಗಂಡನಾಗಿರ್ತಾನೆ, ರೋಗಿಗಳಿಗೆ ವೈದ್ಯನಾಗಿರ್ತಾನೆ. ನಾನೇನು ಬದಲಾವಣೆ ಆಗೋದಿಲ್ಲ. ಅಲ್ಲಿ ಪಾತ್ರ ಏನು, ಈಗ ಗಂಡ ಹೆಂಡತಿ ಹತ್ರ ಹೇಗಿರಬೇಕು ಹಾಗಿರ್ತಾನೆ, ಮಕ್ಕಳೊಟ್ಟಿಗೆ ತಂದೆ ಹೇಗೆ ವರ್ತಿಸಬೇಕು ಹಾಗೆ ವರ್ತಿಸ್ತಾನೆ, ಪೇಷಂಟ್ ಹತ್ರ, ರೋಗಿಗಳ ಹತ್ರ ವೈದ್ಯ ಹೇಗಿರಬೇಕು ಹಾಗೆ ವರ್ತಿಸ್ತಾನೆ. ವ್ಯಕ್ತಿ ಒಂದೇ, ಪಾತ್ರ ಬೇರೆ ಆಗುತ್ತೆ. ಹಾಗೆ ಹಾಸ್ಯ ನನ್ನ ಮೂಲ ಒಂದು ಇದರಲ್ಲೇ ಇದೆ. ಅದು ಹಾಸ್ಯ. ನಾವು ಹಾಸ್ಯ ಅಂತ ಹೇಳಿದರೆ ಒಂದು ಸ್ಟ್ಯಾಂಡಪ್ ಕಾಮಿಡಿ ಕೊಡಬೇಕು, ನಾಟಕ ಮಾಡಬೇಕು ಅಂತಲ್ಲ. ದಿನನಿತ್ಯ ಗಳಿಗೆ ನಮ್ಮ ಹಾಸ್ಯ ಬರುತ್ತೆ. ಈಗ ನಾನು ರೋಗಿಗಳ ಹತ್ರ ನಾನು ಹಾಸ್ಯದಿಂದಲೇ ಅವರಿಗೆ ಔಷಧಿ ಕೊಡೋದು. ಅವ್ರು ಏನು ಸೀರಿಯಸ್ ಎಲ್ಲ ತೊಗೊಂಡು ಬರ್ತಾರೆ ಸಮಸ್ಯೆ, ಅದನ್ನು ಸ್ವಲ್ಪ ಒಂದು ಟಿಪ್ಸ್ ಕೊಡೋದು ಹಾಸ್ಯದ್ದು. ಅದು ನಮ್ಮ ನೇಚರ್ ಒಳಗಡೆ ಇದ್ದರೆ ಹಾಸ್ಯ ಪ್ರವೃತ್ತಿ, ಆವಾಗ ಅದು ಬರುತ್ತೆ. ಆದ್ದರಿಂದ ಹಾಸ್ಯಕ್ಕೋಸ್ಕರ ಬೇರೆ ವ್ಯವಸಾಯ ಕೃಷಿ ಮಾಡಬೇಕಂತಿಲ್ಲ. ನಮ್ಮ ಒಳಗಡೆ ಇದ್ದರೆ ಅದು ಸ್ಪಾಂಟೇನಿಯಸ್ ಬರುತ್ತೆ. ನಿಜವಾಗಿ ಹಾಸ್ಯ ಅಂದರೆ ಅದು ಸ್ಟ್ಯಾಂಡಪ್ ಕಾಮಿಡಿ ಕೊಡೋದು ಮತ್ತು ನೀವು ಕಾರ್ಯಕ್ರಮ ಕೊಡೋದು, ಇದಕ್ಕೆ ಸ್ವಲ್ಪ ತಯಾರಿ ಬೇಕಾಗುತ್ತೆ. ಅದಕ್ಕೆ ತಯಾರಿ ಏನು ಬೇಕಾಗಿಲ್ಲ. ಗೊತ್ತಾ, ನಾವು ಪೇಷಂಟ್ ಹತ್ರ ಇರ್ತೇವೆ. ಕೆಲವು ಸಲ ಪೇಷಂಟ್ ಇರ್ತಾರೆ, ನಮಗೆ ಬೆಳಿಗ್ಗೆ ಇದು ಯಾವಾಗ ಒಂದು ಸಲ ಅವರಿಗೆ ಮರೆತು ಹೋಗುತ್ತೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಮಾತ್ರೆ ತೊಗೋಬೇಕು. ಇದು ರಾತ್ರಿ ಊಟ ಆದಮೇಲೆ ಇದು ಖಾಲಿ ಹೊಟ್ಟೆ ಹೇಳಿದ ಕೂಡಲೇ ಕೆಲವು ಏನೋ ಹೇಳ್ತಾರೆ, ಇದು ಮೊದಲ ಡಾಕ್ಟ್ರವನು ಅವ್ರ ಗಂಡ ಎಂಟಿದ್ದಾರೆ. ನೀವು ಬಸ್ ಹತ್ತುವಾಗ ಮೊದಲು ಯಾರು ಹತ್ತುತ್ತೀರಿ ಹೇಳಿದ್ರೆ, ಅವು ಪಕ್ಕಡೆ ಅವು ಎಂಚಲ ನಡಬೇಡ. ಹಾಗೆ ಒಂದು ಇದು ಕೂಡ ತೊಗೋಬೋದು, ಅದು ಕೊಡ್ಬೋದು. ಹಾಸ್ಯದ ಮುಖ ಅಂತ ಹೇಳಿದ ಕೂಡಲೇ ಅವರಿಗೆ ಅದು ಕರೆಕ್ಟ್ ಗೊತ್ತಿರುತ್ತೆ, ಮಾತ್ರೆ ಎಲ್ಲ ಸರಿ ತೊಗೊಳ್ತಾರೆ. ಹಾಸ್ಯ ಪ್ರವೃತ್ತಿ ನಮ್ಮಲ್ಲಿದ್ದಾಗ ಅದು ಯಾವಾಗಲೂ ಸಾಯಲಿಕ್ಕೆ ಬಿಡಬಾರ್ದು. ಆ ಹಾಸ್ಯ ಪ್ರವೃತ್ತಿ ಸಾಯಲಿಕ್ಕೆ ಬಿಟ್ಟರೆ ನಮಗೆ ಈ ಜವಾಬ್ದಾರಿಯೇ ತೊಗೊಳ್ಲಿಕ್ಕೆ ಆಗೋದಿಲ್ಲ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ತುಂಬ ಜನರ ವ್ಯಕ್ತಿ ಇರ್ತಾರೆ. ಕೆಲವು ಸಲ ನಮಗೆ ನಮ್ಮ ಈಗೋಗೆ ಇದು ಅಹಂಕಾರಕ್ಕೆ ಪೆಟ್ಟು ಬೀಳ್ತದೆ. ಕೆಲವರು ಸರಿ ಕೆಲಸ ಮಾಡೋದಿಲ್ಲ. ಅವರನ್ನೆಲ್ಲ ಒಟ್ಟುಗೂಡಿಸ್ಬೇಕಾದ್ರೆ ಹಾಸ್ಯದೊಟ್ಟಿಗೆ ಹೋದರೆ ನಮ್ಮದು ಟೀಮ್ ವರ್ಕಲ್ಲಿ ಸಕ್ಸಸ್ ಆಗ್ತದೆ. ಈಗ ತುಂಬ ಜನ ನಿಮ್ಮ ಹಿಂದಿನ ಅಧ್ಯಕ್ಷರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ರು. ಮನೆ ಮನೆಗೆ ಕೊಂಕಣಿಯನ್ನು ತಲುಪಿಸೋದಿರ್ಬೋದು ಜನರಲ್ಲಿ. ಅಂಥದ್ದೇನಾದರೂ ನೀವು ಒಂದು ನೀವೀಗ ಬೆಳ್ಳಿ ಹಬ್ಬದ ಗಡಿಬಿಡಿಯಲ್ಲಿ ಕೂಡ ಇದ್ದೀರಿ, ಸಂಭ್ರಮದಲ್ಲಿ ಕೂಡ ಇದ್ದೀರಿ. ಅದರ ನಂತರ ಏನಾದರೂ ಅಂಥ ಒಂದು ಕಾರ್ಯಕ್ರಮ ಮಾಡಬೇಕಂತ ಹಿಂದಿನವರು ಮಾಡಿದ ಎಲ್ಲ ಒಳ್ಳೆಯ ಕೆಲಸವನ್ನು ನಾನು ಮುಂದುವರಿಸ್ತೇನೆ. ನನ್ನ ಇತಿಮಿತಿ ಒಳಗಡೆ ಎಲ್ಲವನ್ನು ಈಗ ಘರ್ ಕೊಂಕಣಿ ಅದು ಭಾಳ ಒಳ್ಳೆಯ ಕಾರ್ಯಕ್ರಮ. ಅದು ಮುಂದುವರಿಸೋದ್ರಲ್ಲಿ ಯಾವುದೇ ಒಂದು ಇದು ಸಂಕೋಚ ಇಲ್ಲ ನನಗೆ. ಅದನ್ನು ಮಾಡಿಸಬೇಕು ಅಂತ ನಾನು ಹಿಂದಿನ ಅಧ್ಯಕ್ಷರ ಹತ್ರ ಮಾತಾಡಿದ್ದೇನೆ. ಅವರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಎಷ್ಟು ಬಜೆಟ್ ಬರುತ್ತೆ ಎಲ್ಲ ಖರ್ಚು ವೆಚ್ಚ ನೋಡಿದ್ದೇನೆ ನಾನು. ನಮ್ಮ ಖರ್ಚು ವೆಚ್ಚದಲ್ಲಿ ನಮ್ಮ ಮ್ಯಾನ್ ಪವರ್, ನಮ್ಮ ಎಷ್ಟು ಶಕ್ತಿ ಇದೆ ಅದ್ರ ಪ್ರಕಾರ ಅದು ಕಾರ್ಯಕ್ರಮ ಮುಂದುವರಿಸ್ತೇವೆ ನಾವು. ಅಷ್ಟು ಮಾತ್ರ ಅಲ್ಲ, ಬೇರೆಯವರು ಒಳ್ಳೆ ಯಾವುದು ಕಾರ್ಯಕ್ರಮ ಇದ್ದರೆ ಅದೇನು ಹಿಂದಿನವರು ಮಾಡಿದಂತ ನಾವೇನು ಅದಕ್ಕೆ ಇದು ಮಾಡೋದಿಲ್ಲ. ಒಳ್ಳೆ ಕಾರ್ಯಕ್ರಮ ನಡೆಸಬೇಕು ಮುಂದೆ. ನಿಮ್ಮದೇನಂತ ಏನಾದರೂ ವಿಭಿನ್ನವಾಗಿ? ನನ್ನ ಏನಂದರೆ ಕೆಲವು ದೀರ್ಘ ಯೋಜನೆ ಇತ್ತು. ನಮಗೇನಾಗಿದೆ ಅಂದರೆ ಈಗ ಸಿಟಿ ಇರುವ ಹತ್ರ ನಾನು ಇದನ್ನು ಪ್ರಸ್ತಾವ ಇಟ್ಟಿದ್ದೇನೆ. ಈಗ ಕೊಂಕಣಿ ಭಾಷೆ ಮಾತಾಡೋದು ಕಮ್ಮಿ ಆಗಿದೆ. ಈಗ ಕೊಂಕಣಿ ಮಾತೃಭಾಷೆಯವರು ಕೂಡ ಮನೆಯಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ. ನಾನು ಹೇಳೋದೇನೆಂದರೆ, ನೀವು ವ್ಯವಹಾರಕ್ಕೆ ಈಗ ಒಂದು ಅಂಗಡಿಗೆ ಹೋದ್ರಿ, ಅಲ್ಲಿ ಒಬ್ಬರು ಇಂಗ್ಲೀಷ್ ಮಾತಾಡಿ, ಒಬ್ಬರು ಹಿಂದಿ ಮಾತಾಡಿ. ಮನೆಗೆ ಬಂದ ಕೂಡಲೇ ಮಕ್ಕಳೊಟ್ಟಿಗೆ ಕೊಂಕಣಿ ಮಾತಾಡಬೇಕು ಅಂತ. ಕೊಂಕಣಿ ಭಾಷೆ ಮಾತಾಡೋರು ಕಡಿಮೆ ಆಗಿದ್ದಾರೆ, ಕೊಂಕಣಿ ಭಾಷೆ ಅದು ಕಲಿಯೋರು ಕಡಿಮೆ ಆಗಿದ್ದಾರೆ. ಅದು 2 ಪ್ರಾಜೆಕ್ಟ್ ಹಿಡ್ಕೊಂಡು ನಾನು ಕೂತಿದ್ದೇನೆ ಅವರ ಎದುರುಗಡೆ. ಅದು ಆಗುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಅವರೊಟ್ಟಿಗೆ ಕೂತು ಚರ್ಚೆ ಮಾಡಿದ್ದೇನೆ. ಒಂದು ಏನಂದರೆ, ಕೊಂಕಣಿ ಭಾಷೆ ಕಲಿಬೇಕಾದ್ರೆ ಅವರಿಗೆ ಆಸಕ್ತಿ ಹೇಗೆ ಬರೋದು, ಆಕರ್ಷಣೆ ಏನು? ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ಮು, ನಮಗೆ ಕೊಂಕಣಿ ಯಾಕೆ, ಅದು ಏನು ಅದಕ್ಕೆ ಮೃತ ಭಾಷೆ, ಅದು ಏನು ಅದಕ್ಕೇನು ಬೆನಿಫಿಟ್ ಇಲ್ಲ ಅಂತ. ಎಲ್ಲರೂ ಈಗಿನ ಕಾಲದಲ್ಲಿ ಏನಂತಂದರೆ ಆರ್ಥಿಕ ಭದ್ರತೆ ಇರಬೇಕು. ಆರ್ಥಿಕ ಭದ್ರತೆ ಇದ್ದರೆ ಮಾತ್ರ ಕಲಿತಾರೆ. ಈಗ ಒಂದು ಟೈಮಲ್ಲಿ ಯೋಗ ಕಲಿತಾನೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಈಗ ಯೋಗ ಫ್ಯಾಷನ್ ಆಗಿಬಿಟ್ಟಿದೆ, ಪ್ರೊಫೆಷನ್ ಆಗಿ ತೊಗೊಳ್ತಾ ಇದ್ದಾರೆ. ಹೀಗೆ ಕೊಂಕಣಿ ಭಾಷೆ ಯಾಕೆ ಕಲಿಬೇಕು ಅಂತ ಹೇಳಿದರೆ, ನಾನು ಮಂತ್ರಿಗಳಂತ ಹೇಳಿದೆ, ನೋಡಿ ಯಾಕೆ ನೀವು ಕೊಂಕಣಿ ಮಾತ್ರ ಅಲ್ಲ ಕನ್ನಡ ಕೂಡ ಸಾಯ್ತಾ ಇದೆ ಭಾಷೆ ಹೇಳಿದರು. ಯಾಕೆ ಸಾಯ್ತಾ ಇದೆ ಅಂತ ಹೇಳಿದರೆ, ನೀವು ಆರ್ಥಿಕ ಭದ್ರತೆ ಕೊಡಿ. ಈಗ ಉದಾಹರಣೆಗೆ ಕೊಂಕಣಿ ಭಾಷೆ ಕರ್ನಾಟಕದಲ್ಲಿ ಸಾವಿರಾರು ಶಾಲಾ ಕಾಲೇಜುಗಳಿದೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೊಂಕಣಿ ಭಾಷೆ ಕಲಿಸೋ, ಹೇಗೆ ಹಿಂದಿ ಭಾಷೆ, ಇಂಗ್ಲೀಷ್ ಭಾಷೆ, ಕನ್ನಡ ಭಾಷೆ ಕಲಿಸೋ ಮಾಸ್ಟ್ರ್ ಇದ್ದಾರೋ ಅದೇ ರೀತಿ ಕೊಂಕಣಿ ಭಾಷೆ ಕಲಿಸೋ ಮಾಸ್ಟ್ರ್ ಇರಬೇಕು. ಅದು ಸರ್ಕಾರ ವತಿಯಿಂದ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಬೇಕು. ಅಪಾಯಿಂಟ್ಮೆಂಟ್ ಆದ ಕೂಡಲೇ ಏನಾಗುತ್ತೆ, ಅವರಿಗೆ ಆರ್ಥಿಕ ಭದ್ರತೆ ಸಿಕ್ತು, ಸರ್ಕಾರದಿಂದ ಒಂದು ಕೆಲಸ ಸಿಕ್ತು.
ಕೆಲಸ ಸಿಗಬೇಕಾದಾಗ ಕೊಂಕಣಿ ಭಾಷೆ ಕಲ್ತವರೇ ಇಲ್ಲ ಅಂತ ಒಂದು ವಾತಾವರಣ ನಿರ್ಮಾಣ ಆದಾಗ ಕೊಂಕಣಿ ಭಾಷೆ ಕಲೀಲಿಕ್ಕೆ ಬರ್ತಾರೆ. ಕನಿಷ್ಠ ಪಕ್ಷ ಆ ಭಾಷೆಯ ಮೇಲೆ ವ್ಯಾಮೋಹ ಇಲ್ಲದಿದ್ದರೂ ಒಂದು ಕೆಲಸಕ್ಕೋಸ್ಕರ ಬರ್ತಾರೆ. ಮತ್ತು ನೀವು ಕೆಲಸ ಸಿಕ್ಕಿದ ಮೇಲೆ ಅದರ ಮೇಲೆ ವ್ಯಾಮೋಹ ಬರುತ್ತೆ, ಅದ್ರ ಬಗ್ಗೆ ಏನು ಅಧ್ಯಯನ ಮಾಡಬೇಕು, ವ್ಯವಸಾಯ ಮಾಡಬೇಕು, ಏನು ಚಟುವಟಿಕೆ ಮಾಡಬೇಕು, ನಂತರ ಅದು ವಿಷಯ. ಆವಾಗ ನಮಗೆ ಕೆಲಸ ಬೇಕು, ಆರ್ಥಿಕ ಭದ್ರತೆ ಬೇಕು. ಆವಾಗ ಈ ಭಾಷೆಯ ಸ್ವಲ್ಪ ವ್ಯಾಮೋಹವನ್ನು ಜಾಸ್ತಿ ಮಾಡ್ಬೋದು. ಇಲ್ಲದ್ರೆ ನಾವು ಎಲ್ಲ ಭಾಷೆ ನೋಡಿಯೋದು ಕೊಂಕಣಿ ಕಲಿಬೇಕು, ಕೊಂಕಣಿ ಪುಸ್ತಕ ಪ್ರಕಟ ಮಾಡಬೇಕು, ಓದುವರಿಲ್ಲ ಪುಸ್ತಕ ಪ್ರಕಟ ಮಾಡಿದರೆ ಏನು ಪ್ರಯೋಜನ ಅದು? ಆದ್ದರಿಂದ ಸರ್ಕಾರ ಆರ್ಥಿಕ ಭದ್ರತೆ ಮಾಡಬೇಕು. ಆರ್ಥಿಕ ಭದ್ರತೆ ಅಂದರೆ ಒಬ್ಬೊಬ್ಬರು ಎಲ್ಲ ಶಾಲೆಯಲ್ಲಿ, ನಮ್ಮ ಕರ್ನಾಟಕದ ಎಲ್ಲ ಶಾಲೆಯಲ್ಲಿ ಕೊಂಕಣಿ ಭಾಷೆ ಕಲಿಸುವ ಒಬ್ಬರು ಮಾಸ್ಟರ್ ಬೇಕು. ಅದು ಟೆಂಪರರಿ ಅಲ್ಲ, ಆನ್ ಕಾಂಟ್ರಾಕ್ಟ್ ಅಲ್ಲ, ಪರ್ಮನೆಂಟಾಗಿ ಮಾಡಬೇಕು ಸರ್ಕಾರ. ಕೊನೆಯದಾಗಿ ಡಾಕ್ಟರ್ ಜಗದೀಶ್ ಪೈ ಅವರೇ, ನಮ್ಮ ವೀಕ್ಷಕರಿಗೆ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಮೇಲೆ ಈ ಕೊಂಕಣಿ ಅಕಾಡೆಮಿಗೆ ಒಂದು 3 ರೀತಿಯ ಸ್ವರೂಪ ಕೊಡಬೇಕಂತ ಭಾವಿಸಿದ್ದೇನೆ. ಒಂದು ಕಲ್ಚರಲಿ, ಇನ್ನೊಂದು ಲ್ಯಾಂಗ್ವೇಜ್, ಇನ್ನೊಂದು ಕಮ್ಯುನಿಟಿ. ಅಂದರೆ ಸಂಸ್ಕೃತಿ, ಭಾಷೆ ಮತ್ತು ಜನಾಂಗ, ಈ 3 ಆಯಾಮದಲ್ಲಿ ಕೆಲಸ ಮಾಡಬೇಕಂತ. ಈಗ ಉದಾಹರಣೆಗೆ ಕಲ್ಚರ್ ಅಂದರೆ ನಮ್ಮ ಸಂಸ್ಕೃತಿ, ಕೊಂಕಣಿ ಸಂಸ್ಕೃತಿ ಹೇಗಿದೆ, ನಮ್ಮ ಆಹಾರ ವಿಹಾರ ಏನು, ಇದ್ರ ಬಗ್ಗೆ ಕೆಲಸ ಮಾಡೋದು, ಅಧ್ಯಯನ ಮಾಡೋದು. ಇನ್ನೊಂದು ಲ್ಯಾಂಗ್ವೇಜ್, ಭಾಷೆ, ಕೊಂಕಣಿ ಭಾಷೆ ಹೇಗೆ ಬೆಳೀತು, ಎಲ್ಲಿಂದ ಬಂತು, ಲಿಪಿ ಏನು ಅದಕ್ಕೆ, ಅದರ ಬಗ್ಗೆ ಅಧ್ಯಯನ, ಸಂಶೋಧನೆ. 3ನೇದು ಜನಾಂಗ. ಜನಾಂಗ ಅಂದರೆ ಕೊಂಕಣಿ ಜನಾಂಗ ಸಮಾಜಕ್ಕೆ ನಾನು ಆಗಲೇ ಹೇಳಿದಾಗೆ ಕೊಡುಗೆ ಏನು, ಅದ್ರ ಬಗ್ಗೆ ಸ್ಮರಣೀಯ ವ್ಯಕ್ತಿಗಳು ಯಾರಿದ್ದಾರೆ, ಅದ್ರ ಬಗ್ಗೆ ಡಾಕ್ಯುಮೆಂಟರಿ ಮಾಡುವಂಥ ಕೆಲಸ. ಅಂದರೆ ನಮ್ಮ ಕೊಂಕಣಿ ಸಮಾಜದಲ್ಲಿ ತುಂಬ ಪ್ರೇರಣೆ ಕೊಡುವಂಥ ವ್ಯಕ್ತಿಗಳಿದ್ದಾರೆ. ಅವರನ್ನು ಹೆಕ್ಕಿ ಅವರು ಮಾಡಿದ ಸಾಧನೆಯನ್ನು ಡಾಕ್ಯುಮೆಂಟ್ರಿ ಮಾಡಬೇಕು. ಯಾಕಂದರೆ ಬರೀ ನಾವು ಇದು ಮಾಡಿದರೆ ಮುಂದಿನ ಜನಾಂಗ ಗೊತ್ತಾಗೋದಿಲ್ಲ. ಅಂತಹ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿದ್ದಾರೆ. ಆ ಕೆಲಸ ಆದ್ದರಿಂದ 3 ಆಯಾಮದಲ್ಲಿ ಮಾಡಬೇಕಂತಿದ್ದೇವೆ. ಎಲ್ಲವೂ ಮಾಡೋದು ಏಕೆಂದರೆ ನಾವು ಸಾಹಿತ್ಯ ಚಟುವಟಿಕೆ ಎಲ್ಲವೂ ಅಂತಿಮ ಏನು ಗುರಿ, ನಾವು ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಬೇಕು, ಒಳ್ಳೆಯತನ ಮಾಡಬೇಕು, ಧನಾತ್ಮಕ ಅಂಶ ಬೇಕು, ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು. ಈ ರೀತಿ ಮಾಡೋದು. ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ಏನೋ ಅಧಿಕಾರ ಸಿಕ್ಕಿದೆ ಅಂತ ಹೇಳಿ ಏನೇನೋ ಮಾಡುವುದಲ್ಲ, ಅಂತಿಮವಾಗಿ ಒಳ್ಳೆಯ ಪರಿಣಾಮ ಸಿಗಬೇಕು, ಸಮಾಜದಲ್ಲಿ ಅದರ ಒಳ್ಳೆಯ ಪರಿಣಾಮ ಸಿಗಬೇಕು. ಈ ರೀತಿ ದಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಕೆಲಸ ಮಾಡಲಿಕ್ಕೂ ತೊಡಗಿದ್ದೇನೆ. ನಮ್ಮ ದೇವರದಿಂದ ನಮ್ಮೆಲ್ಲ ಸದಸ್ಯರ ಸಹಕಾರ ಇದಕ್ಕೆ ಸಿಗ್ತಾ ಇದೆ. ಒಟ್ಟಿನಲ್ಲಿ ಬಹುಶಃ ಮುಂದಿನ 3 ವರ್ಷಗಳಲ್ಲಿ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಲ್ಲಿ ಅನೇಕ ಕೆಲಸಗಳು ಆಗಲಿಕ್ಕಿದೆ ಎನ್ನುವಂಥ ಒಂದು ಸಂಭ್ರಮ, ಸಂತೋಷ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಪ್ರಾರಂಭದಲ್ಲೇ ಒಂದು ಶುಭ ಶಕುನ ಎನ್ನುವ ಹಾಗೆ ಒಂದು ಕೊಂಕಣಿ ಭವನ ಕೂಡ ನಿರ್ಮಾಣ ಆಗುವಂಥ ಒಂದು ಸಂಭ್ರಮದಲ್ಲೇ ಈ ಒಂದು ಅವರ ಅವಧಿ ಕೂಡ ಪ್ರಾರಂಭ ಆಗ್ತಾ ಇದೆ. ಬೆಳ್ಳಿ ಹಬ್ಬ ಅದಕ್ಕೆ ಒಂದು ಮುಕಟಕ್ಕೆ ಒಂದು ಕಿರೀಟಪ್ರಾಯವಾಗಿ ಕೂಡ ಕಾಣ್ತಾ ಉಂಟು. ಹೀಗೆ ಮುಂದಿನ 3 ವರ್ಷಗಳಲ್ಲಿ ಜಗದೀಶ್ ಪೈ ಅವರು ಮತ್ತು ಅವರ ಸದಸ್ಯರು ಕೊಂಕಣಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿ ಮತ್ತು ಆ ಮೂಲಕ ಸ್ಮರಣೀಯವಾಗಿ ಮುಂದಿನ 3 ವರ್ಷ ಅವಧಿ ಒಂದು ಗೋಲ್ಡನ್ ಪೀರಿಯಡ್ ಆಗಿ ಇರಲಿ ಅಂತೇಳಿ ನಾವೆಲ್ಲರೂ ಕೂಡ ಬಯಸ್ತಾ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಡಾಕ್ಟರ್ ಜಗದೀಶ್ ಪೈ ಅವರಿಗೆ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕೊಂಕಣಿ ಸಾಹಿತ್ಯ ಅಕಾಡೆಮಿ, ಅವರಿಗೆ ನಮ್ಮ ಟಿವಿಯ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.